प्रभु नित्यानंद श्री अद्वैत गदाधर श्री वासादि गौर भक्त वृंद हरे कृष्णा 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 हरे 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 राम 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 हरे 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 कृष्णा 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 हरे 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 राम राम हरे 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 कृष्णा 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 हरे 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 राम हरे 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 कृष्णा हरे कृष्णा 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 हरे 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 राम राम हरे 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 कृष्णा 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 हरे 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 राम राम हरे 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 कृष्णा 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 हरे 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 राम 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 हरे 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 कृष्ण प्रभुजी ಧನ್ಯವಾದಗಳು ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ ಹರೇ ಕೃಷ್ಣ ओके श्री श्री हरिनाम संकीर्तन की जय शीला प्रभुपाद की जय हरे कृष्ण ಭಗವದ್ಗೀತಾ ಗ್ರಂಥರಾಜ್ ಕಿ ಜಯ ಎಲ್ರಿಗೂ ಇಸ್ಕಾನ್ ಮಂಗಳೂರವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಇವತ್ತಿನ ಅಧ್ಯಾಯ 10 ಭಗವಂತನ ವಿಭೂತಿ ಯೋಗ ಅಥವಾ ಭಗವಂತನ ಐಶ್ವರ್ಯ ಅನ್ನುವಂಥದ್ದು. ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾವೀಗ ಈ ಅಧ್ಯಾಯವನ್ನ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣಲಲಿತಾ ಶ್ರೀ ವಿಶಾಖಾನ್ವಿತಾಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಾನೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ಇವತ್ತಿನ ಕ್ಲಾಸಿಗೆ ಸ್ವಾಗತ. ಸೊ ನಿನ್ನೆಯ ಅಧ್ಯಾಯದಲ್ಲಿ ಭಗವಂತ ರಾಜವಿದ್ಯಾ ರಾಜಗುಹ್ಯ ಈ ಭಗವಂತ ಅತ್ಯಂತ ರಹಸ್ಯವಾದಂತಹ ಜ್ಞಾನವನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ ಅನ್ನುವಂಥದ್ದನ್ನ ಹೇಳ್ತಾನೆ. ಮತ್ತೆ ಭಗವಂತನನ್ನ ಯಾವಾಗಲೂ ಅವನನ್ನ ಕೀರ್ತನೆಯನ್ನ ಮಾಡ್ತಾ ನಾವು ಭಗವಂತನನ್ನ ಸಮೀಪಿಸಬಹುದು ಅನ್ನುವಂಥದ್ದು. ಸತತಂ ಕೀರ್ತೆಯಂತೋ ಮಾಂ. ಯಾರು ಅವನನ್ನ ಪ್ರೀತಿಪೂರ್ವಕವಾಗಿ ಭಜಿಸ್ತಾರೆ, ಅವನನ್ನ ಅಂದ್ರೆ ಕೃಷ್ಣನ ಆ ಅವ್ಯಾಜ್ಯ ಕರುಣೆ ಅಥವಾ ಅವನ ಪ್ರೀತಿ ನಮಗೆ ಸಿಗ್ಬೇಕಂದ್ರೆ ಅದಕ್ಕೆ ಒಂದೇ ದಾರಿ, ಅದು ಭಕ್ತಿ, ಭಗವಂತನ ಕುರಿತಾದಂತಹ ಭಕ್ತಿ. ಮನ್ಮನಾಮೋ ಭದ್ಭಕ್ತೋ ಮಧ್ಯಾಜೀಮಾಂ ನಮಸ್ಕರು ಅಂದ್ರೆ ಯಾರು ನನ್ನನ್ನ ಮನಸ್ಸಿನಲ್ಲಿಯೇ ಅಂದ್ರೆ ಯಾವಾಗಲೂ ನನ್ನ ಕುರಿತಾಗಿ ಚಿಂತನೆಯನ್ನು ಮಾಡ್ತಾರೆ, ನನಗೆ ನಮಸ್ಕಾರ ಮಾಡ್ತಾರೆ, ಅವರು ನನ್ನಲ್ಲಿರ್ತಾರೆ, ನಾನು ಅವರಲ್ಲಿ ಇರ್ತೇನೆ, ಅವರು ನನಗೆ ಪ್ರಿಯರು ಅನ್ನುವಂತಹ ಇದನ್ನ ಹೇಳ್ತಾನೆ. ಅಂದ್ರೆ ಭಗವಂತನ ಜೊತೆಗೆ ಪ್ರೀತಿಪೂರ್ವಕವಾದಂತಹ ಸಂಬಂಧವನ್ನು ಅವರು ಪಡೀತಾರೆ ಅನ್ನುವಂತಹದ್ದು. ಮಹಾತ್ಮರಾದವರು ಮಾಧವೇಂದ್ರಪುರಿ ಯಾವಾಗಲೂ ಹೇಗೆ ಅವರನ್ನ ಕೀರ್ತನೆಯನ್ನ ಮಾಡಿಕೊಂಡು ಮಾಧವೇಂದ್ರಪುರಿ ಅಂತ ಒಬ್ಬರಿದ್ದಾರೆ. ಸೊ ಆ ರೀತಿಯಾಗಿ ಅಂದ್ರೆ ಮನಸ್ಸಿನಲ್ಲಿ ಯಾವಾಗಲೂ ಭಗವಂತನ ಕುರಿತಾದ ಚಿಂತನೆ ಮತ್ತು ಅವನಿಗೆ ನಮಸ್ಕಾರ ಮಾಡುವಂತಹದ್ದು, ಈ ರೀತಿಯಾಗಿ ಅವನ ಸೇವೆಯನ್ನು ಮಾಡುವುದರಿಂದ ನಾವು ಅವನ ವಿಶೇಷ
ಅವನ ಕೃಪೆ ಅಥವಾ ಅವನ ಅವನ ಜೊತೆಗೆ ನಮ್ಮ ಸಂಪರ್ಕವನ್ನು ನಾವು ಸಾಧಿಸಬಹುದು. ಸೊ ಇವತ್ತಿನ ಅಧ್ಯಾಯದಲ್ಲಿ ಭಗವಂತನೇ ಎಲ್ಲವೂ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ನಿನ್ನೆ ಕೇಳಿದ್ರಿ ಹೀಗೆ ಬೇರೆ ಬೇರೆ ರೀತಿಯಾದಂತಹ ಪುರಾಣಗಳು ಹಾಗೆ ಹೇಳುತ್ತೆ ಅಂತಂದ್ರೆ ಇವತ್ತಿನ ಅಧ್ಯಾಯ ಸ್ಪೆಷಲಿ ಭಗವಂತನೇ ಎಲ್ಲದಕ್ಕೆ ಮೂಲ ಅನ್ನುವಂಥದ್ದು ನಮಗೆ ಅರ್ಥ ಆಗುವಂಥದ್ದು. ಮತ್ತೆ ಭಗವದ್ಗೀತೆಯ ಒಂದು ಚತುಶ್ಲೋಕಿ ಭಗವದ್ಗೀತೆ ಅಂತ 10.8ರಿಂದ 10.11 ಇರುತ್ತೆ. ಜನರಲಿ ಭಗವದ್ಗೀತೆಯ ಒಂಥರ ಕಂಡೆನ್ಸ್ಡ್ ಇದು ಸಮರಿ ಥರ ಅದರಲ್ಲಿ. ಆಮೇಲೆ ಅರ್ಜುನ ಹೇಳ್ತಾನೆ, ಇನ್ನು ನಾನು ನಿನ್ನ ಬಗ್ಗೆ ಕೇಳಬೇಕು, ಇನ್ನು ನೀನು ಕೇಳಬೇಕು, ನಿನ್ನ ವಿಸ್ತರಣೆಯ ಬಗ್ಗೆ, ನಿನ್ನ ವಿಭೂತಿಗಳ ಬಗ್ಗೆ, ನಿನ್ನ ಐಶ್ವರ್ಯಗಳ ಬಗ್ಗೆ ನಾನು ಕೇಳಬೇಕು, ನೀನು ನನಗೆ ಹೇಳು ಅಂತ ಹೇಳ್ತಾನೆ. ಆಮೇಲೆ ಅವಾಗ ನಮಗೆ ಅರ್ಥ ಆಗುತ್ತೆ ಭಗವಂತ ಹೇಳ್ತಾ ಹೋಗ್ತಾನೆ. ಮತ್ತೆ ಕೊನೆಯದಾಗಿ ಹೇಳ್ತಾನೆ, ಇಷ್ಟೆಲ್ಲ ಯಾಕೆ, ಇದೆಲ್ಲ ನನ್ನ ಮುಖ್ಯವಾದ ಸಿರಿಯನ್ನು ನನಗೆ ಹೇಳ್ತಾ ಇದ್ದೇನೆ, ಆದರೆ ಇದೆಲ್ಲ ಯಾಕೆ, ನಾನು ಒಂದೇ ಅಂಶದಲ್ಲಿ ಇಡೀ ವಿಶ್ವವನ್ನು ವ್ಯಾಪಿಸಿಕೊಂಡಿದ್ದೇನೆ ಅನ್ನುವಂಥದ್ದನ್ನು ಹೇಳ್ತಾನೆ. ಮತ್ತು ನಾಳಿನ ಅಧ್ಯಾಯದಲ್ಲಿ ನಾವು ಹೇಗೆ ವಿಶ್ವರೂಪ ದರ್ಶನದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇದ್ದೇವೆ. ಅವನ ಒಂದು ಅಂಶದಲ್ಲಿ ಹೇಗೆ ಅವನು ವಿಸ್ತಾರಗೊಂಡಿದ್ದಾನೆ ಇಡೀ ವಿಶ್ವವನ್ನೇ, ಲೋಕವನ್ನೇ ಅನ್ನುವಂಥದ್ದನ್ನು ನಾವು ನಾಳಿನ ಅಧ್ಯಾಯದಲ್ಲಿ ತಿಳ್ಕೊಳ್ಬೋದು. ಸೊ ಇದನ್ನು ಇವತ್ತು ಹೇಳ್ತಾನೆ. ಸೊ ಭಗವಂತನ ಎಲ್ಲ ಕಡೆ ಇರ್ತಾನೆ ಅನ್ನುವಂಥದ್ದು. ಸೊ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು, ಶ್ರೀ ನಾಮನಿಷ್ಠಾದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ನಾವು ಇವತ್ತಿನ ಈ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಹರೇ ಕೃಷ್ಣ ಮಾತಾಜಿ. ಸುಮತಿ ಮಾತಾಜಿ, ಹರೇ ಕೃಷ್ಣ. ನಮಸ್ತೆ ಗುರುಜಿ. ನಮಸ್ತೆ. ದೇವೋತ್ತಮ ಪರಮಪುರುಷನು ಹೀಗೆಂದು ಹೇಳಿದನು, ಮಹಾಬಾಹುವಾದ ಅರ್ಜುನನೇ, ಮತ್ತೆ ಕೇಳು. ನೀನು ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ಸೊ ಈಗ ಭಗವಂತ ಅರ್ಜುನನಿಗೆ ನೀನು ನನಗೆ ಪ್ರಿಯನಾದವನು ಅಂತಾನೆ. ನಾವಿಲ್ಲಿ ಒಂದು ಇನ್ಸಿಡೆಂಟ್ ಅನ್ನು ನೆನಪು ಮಾಡ್ಕೊಳ್ಬಹುದು. ಏನು, ಮಹಾಭಾರತ ಯುದ್ಧದ ಮೊದಲು ಅರ್ಜುನ ಬರ್ತಾನೆ, ಕೃಷ್ಣ ಮಲಗಿರ್ತಾನೆ. ಯಾಕೆ ಮಲಗಿರ್ತಾರ, ಅವನ ಒಂದು ಕೃಷ್ಣನ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಒಂದಲ್ಲ ಒಂದು ಅವನ ಲೀಲೆ ಇರುತ್ತೆ, ಒಂದು ಕಾರಣ ಇರುತ್ತೆ. ಕಾರಣ ಇಲ್ಲದೆ ಅವನು ಏನನ್ನೂ ಮಾಡೋದಿಲ್ಲ ಭಗವಂತ. ಸೊ ಅದೇ ರೀತಿಯಾಗಿ ಇಲ್ಲಿ ಚಿತ್ರದಲ್ಲಿ ನೋಡಿದಾಗ ಅವನು ಮಲಗಿರ್ತಾನೆ, ಮೇಲ್ಗಡೆ ತಲೆ ಹತ್ರ ಸಿಂಹಾಸನ ಇಟ್ಕೊಂಡು ಒಂದು ಅಂದ್ರೆ ಆಸನ ಕೂತ್ಕೊಳ್ಳಿಕ್ಕೆ, ಆ ಥರ ಕಾಲ್ ಈ ಥರ ಮಾಡಿ ಮಲಗ್ತಾನೆ. ಅರ್ಜುನ ಬರ್ತಾನೆ, ಯಾಕೆಂದ್ರೆ ಇಬ್ರು ಬರಬೇಕಾದವರಲ್ಲಿ ಯುದ್ಧ ಮಾಡೋ ಮೊದಲು ಕೃಷ್ಣನನ್ನ ಭೇಟಿ ಆಗ್ಬೇಕು ಅನ್ನುವಂಥದ್ರಿಂದ ಅರ್ಜುನ ಬಂದು ಅವನ ಪಾದದ ಹತ್ರ ಕೂತ್ಕೊಳ್ತಾನೆ. ದುರ್ಯೋಧನ ಬರ್ತಾನೆ, ತಾನು ಯಾಕೆ ಕೆಳಗಡೆ ಕೂತ್ಕೋಬೇಕು, ತನಗೆ ಸಿಂಹಾಸನ ಇದೆ ಅಂತ ಸಿಂಹಾಸನದ ಮೇಲೆ ಅವನು ಮೊದಲು ಬರ್ತಾನೆ. ದುರ್ಯೋಧನ ಅವನು ಬಂದು ಅಲ್ಲಿ ಇರುವಂತಹ ಒಂದು ಆಸನದ ಮೇಲೆ ಕೂತ್ಕೊಳ್ತಾನೆ. ಆದ್ರೆ ಆಮೇಲೆ ಅರ್ಜುನ ಬಂದವನು ಕೆಳಗಡೆ ಅವನ ಕಾಲ ಹತ್ರ ಹೋಗಿ ಕೂತ್ಕೊಳ್ತಾನೆ. ಕೃಷ್ಣ ಹೇಳ್ತಾನೆ, ಅರ್ಜುನ ಹತ್ರ ಕೇಳ್ತಾನೆ, ಕೃಷ್ಣ ಏನು ಅರ್ಜುನ, ನೀನ್ ಯಾಕೆ ಬಂದಿದ್ದೀಯಾ? ಆಗ ದುರ್ಯೋಧನ ಹೇಳ್ತಾನೆ, ಇಲ್ಲ, ನಾನೇ ಮೊದಲು ಬಂದವನು, ನೀನು ನನ್ನನ್ನ ಮೊದಲು ವಿಚಾರಿಸಬೇಕು ಅಂತ. ಆವಾಗ ಕೃಷ್ಣ ಹೇಳ್ತಾನಂತೆ, ಇರ್ರಿ ಕೂತ್ಕೋ, ವಿಚಾರಿಸ್ತೇನೆ, ಆದ್ರೆ ನಾನು ಮೊದಲು ಅರ್ಜುನ ಬಂದಿದ್ದಾನೆ, ಅದರಿಂದ ಅಂದ್ರೆ ನಾನು ಅವನನ್ನು ನೋಡಿದ್ದೇನೆ, ಅದರಿಂದ ಅರ್ಜುನ. ಹೀಗೆ ಅವರಿಬ್ರು ಯುದ್ಧದಲ್ಲಿ ಭಗವಂತನ ಸಹಾಯ ಕೇಳಲಿಕ್ಕೆ ಬಂದವರು. ಕೃಷ್ಣ ಹೇಳ್ತಾನೆ, ತಾನು ಯುದ್ಧ ಮಾಡುವುದಿಲ್ಲ ಮತ್ತು ತಾನು ಶಸ್ತ್ರವನ್ನ ಹಿಡಿಯುವುದಿಲ್ಲ, ಯುದ್ಧ ಅಂದ್ರೆ ಇದು ಆ ರೀತಿಯಾಗಿ ಹೇಳ್ತಾನೆ. ಸೊ ಅದೇ ರೀತಿಯಾಗಿ ಆದ್ರೆ ನಾನು ಯಾರ ಕಡೆ ಇರ್ತೀನೋ ಆ ಕಡೆ ನನ್ನ ಸೈನ್ಯ ಇರುವುದಿಲ್ಲ. ಅಂದ್ರೆ ಈಗ ನಾನು ಪಾಂಡವರ ಕಡೆ ಇದ್ರೆ ಕೌರವರ ಕಡೆ ಅವನ ಸೈನ್ಯ. ಸೊ ನಾರಾಯಣಿ ಸೈನ್ಯ ಅಂತ, ನಾರಾಯಣಿ ಸೈನ್ಯ ಆ ಥರ ಇರುತ್ತೆ ಅಂತ. ಸೊ ದುರ್ಯೋಧನಿಗೇನು, ಕೃಷ್ಣ ಅರೆ ಯುದ್ಧನೇ ಮಾಡೋದಿಲ್ಲಲ್ಲ, ಆದ್ರಿಂದ ಅವನ ಸೈನ್ಯ ಇದ್ರೆ ತಾನು ಯುದ್ಧವನ್ನು ಗೆಲ್ಲಬಹುದು. ಯಾಕೆ ಹೇಳಿದ್ರೆ ಅದು ನಾರಾಯಣಿ ಸೈನ್ಯ, ಅವನ ಸೈನ್ಯ ಇರಲಿ, ಆ ಸೈನ್ಯನೇ ತಗೊಂಡು ನಾನು ಯುದ್ಧ ಮಾಡ್ತೇನೆ, ನಾನು ಯುದ್ಧವನ್ನ ಗೆಲ್ಲಬಹುದು. ಯಾಕೆಂದ್ರೆ ಕೃಷ್ಣ ಯುದ್ಧ ಮಾಡ್ತಾ ಇಲ್ಲ ಅನ್ನುವಂಥದ್ದು ಅವನು ಮೂಢತ್ವ ಅಲ್ಲಿ ನೋಡ್ಬಹುದು ನೀವು. ಎಷ್ಟು ಮೂಢ, ಭಗವಂತನನ್ನ ಅರ್ಥ ಮಾಡಿಕೊಳ್ಳದೇನೆ ಅಂತಹ ಇದರಲ್ಲಿ. ಅದರಿಂದ ಆದ್ರೆ ಅರ್ಜುನ ಹೇಳ್ತಾನೆ, ನೀನೊಬ್ಬನೇ ಸಾಕು ನನಗೆ ಅಂತ, ನಮಗೆ ನಿನ್ನ ಸೈನ್ಯನೂ ಬೇಡ ಅಥವಾ ನೀನು ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ, ನೀವು ನಮ್ಮ ಜೊತೆ ಇದ್ರೆ ಸಾಕು ಅನ್ನುವಂಥದ್ದನ್ನು ಅವನು ಹೇಳ್ತಾನೆ. ಅದರಿಂದ ಅರ್ಜುನ ಕೃಷ್ಣನಿಗೆ ಬಹಳ ಪ್ರಿಯನಾದವನು.
ಅರ್ಜುನ ದಿ ಅವನು ನಮ್ಮ ಥರ ಅಲ್ಲ. ನಾವು ಒಂದು ಜೀವಿ ಅಷ್ಟೇ. ನಾವು ಎಷ್ಟೋ ಪಾಪಕರ್ಮಗಳನ್ನ ಹೊತ್ಕೊಂಡು ತಿರುಗಾಡ್ತಾ ಇದ್ದವರು. ಆದರೆ ಅರ್ಜುನ ಪಾಪ ರಹಿತನಾದವನು. ಅವನ ಹತ್ರ ಹೇಳ್ತಾ ಇದ್ದಾನೆ, ನಿನಗೆ ಇನ್ನೂ ಸ್ವಲ್ಪ ಹೆಚ್ಚು ಜ್ಞಾನವನ್ನು ನಾನೀಗ ಕೊಡ್ತೇನೆ ಅನ್ನುವ ಮಾತನ್ನ ಹೇಳ್ತಾನೆ. ನಮೇ ವಿದು ಸರ್ವಗಣಾಃ ಪ್ರಭವಂ ನ ಮಹರ್ಷಯಃ ಅಹಂ ಆದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಹರೇ ಕೃಷ್ಣ. ವರಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಹಿರಿಯನ್ನಾಗಲಿ ಅರಿಯರು, ಏಕೆಂದರೆ ಎಲ್ಲಾ ರೀತಿಗಳಲ್ಲಿಯೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು. ಈಗ ಕೃಷ್ಣ ಹೇಗೆ ಜನಿಸಿದ? ಯಾರು ಹೇಳ್ತೀರಿ? ಕೃಷ್ಣ ಜನಿಸಿದ್ ಹೇಗೆ? ಕೃಷ್ಣ ದೇವಕಿ ಮತ್ತು ವಸುದೇವನಿಗೆ ಮಗನಾಗಿ ಜನಿಸಿದ. ಅಂದ್ರೆ ಅವನಿಗೆ ಮೊದ್ಲೇ ಹೇಳ್ತಾರೆ ಚತುರ್ಭುಜನಾಗಿ ಅವ್ರಿಗೆ ತೋರಿಸಿ ನಂತರ ಅವ್ರಿಗೆ ಜನ್ಮ ಕೊಡ್ತಾರೆ ಅಂತ, ಕೃಷ್ಣನಾಗಿ ಜನ್ಮ ಕೊಡ್ತಾರೆ ಅಂತ. ವಿಷ್ಣು ರೂಪದಲ್ಲಿ ಅವ್ರಿಗೆ ಸಾಕ್ಷಾತ್ಕಾರ ಕೊಟ್ಟು ಆನಂತರ ಅವ್ರಿಗೆ ಕೃಷ್ಣನಾಗಿ ಜನ್ಮ ಕೊಡ್ತಾರೆ ದೇವಕಿ ದೇವಿ ಅಂತ ಅನ್ಕೊಂಡೆ. ಆದ್ರೂ ಭಗವಂತ ಅವನು ಜನ್ಮರಹಿತ ಅಲ್ವಾ? ಈಗ ಕೆಲವರು ಹೇಳ್ತಾರೆ ಕೃಷ್ಣ ಇಲ್ಲಿ ಹೀಗೆ ಹುಟ್ಟಿದ್ದಾನೆ, ಜನ್ಮ ಪಡೆದಿದ್ದಾನೆ, ಅವನು ಒಂದು ಆರ್ಡಿನರಿ ಮನುಷ್ಯ ಅಂತ. ಆತರ ಅಲ್ಲ, ಅವನು ಜನ್ಮರಹಿತ. ಅವನು ನೀವು ಹೇಳಿದಾಗೇನೆ ಅವನು ನಾರಾಯಣ ರೂಪದಲ್ಲಿ ಅವರಿಗೆ ಬಂದು ತೋರಿಸ್ತಾನೆ, ಹೀಗೆ ತಾನು ಇಲ್ಲಿ ಅವತಾರ ಮಾಡ್ತಾ ಇದ್ದೇನೆ ಅಂತ. ಆಗ ಅವರು ಆ ರೂಪವನ್ನು ಎಲ್ಲಿ ನೋಡ್ಲಿಕ್ಕೆ ಆಗತ್ತೆ? ಅವರ ಒಂದು ಆಸೆ, ನೀನನ್ನ ಮಗನಾಗಿ ಆತರ ಜನ್ಮ ತಾಳ್ಬೇಕು ಅನ್ನುವಂಥದ್ದು. ಸೊ ಭಕ್ತರ ಸೇವೆ, ಭಕ್ತರಿಗೆ ಅವನು ಎಲ್ಲವನ್ನ ಕರುಣಿಸ್ತಾನೆ. ಅದೇ ರೀತಿಯಾಗಿ ವಸುದೇವ ದೇವಕರಿಗೂ ಅವನು ಆ ರೀತಿಯಾಗಿ ಮಗನಾಗಿ ಅಲ್ಲಿ ಆಮೇಲೆ ಬರ್ತಾನೆ. ಸೊ ಅಂದ್ರೆ ಕೃಷ್ಣ ಅವನು ಎಲ್ಲರಿಗೂ ಮೂಲ. ಅದರಿಂದ ಜನ ಒಂದ್ಸಲ ತಿಳ್ಕೊಳ್ತಾರೆ, ಈಗ ಅವನು ಹುಟ್ಟಿದ್ದಾನೆ ಮತ್ತು ಅವನಿಗೆ ಹುಟ್ಟಿದೆ, ಸಾವಿದೆ, ಆ ರೀತಿಯಾಗಿ. ಆದ್ರೆ ಅದು ಅಲ್ಲ, ಅವನು ಎಲ್ಲಾ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಅವನೇ ಮೂಲ ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾನೆ. ಆದ್ರೆ ಇದನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ ಅಲ್ವಾ? ಮನುಷ್ಯಾನಾಂ ಸಹಸ್ರೇಟು ಅಂದ್ರೆ 1000 ಮನುಷ್ಯರು ಒಬ್ಬರಾದ್ರೂ ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರುವುದು ಕಷ್ಟ. ಆದ್ರೆ ಈ ದೇವತೆಗಳಿಗೆ ಅವನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗದೆ ಇರುವಾಗ ನಮ್ಮಂಥವರ ಪಾಡೇನು ಅಲ್ವಾ? ಆದ್ರೆ ಭಕ್ತಿಯನ್ನ ಮಾಡೋದ್ರಿಂದ ಅವನನ್ನು ನಾವು ಸುಲಭವಾಗಿ ಅವನು ನಮಗೆ ಅರ್ಥೈಸ್ತಾನೆ. ನಮಗೆ ಆ ಕೃಪೆ ಅವನು ಮಾಡ್ತಾನೆ. ಅವನ ಕುರಿತಾಗಿ ನಮಗೆ ಏನು ಜ್ಞಾನ ಬೇಕೋ ಅವನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತಹ ಜ್ಞಾನವನ್ನು ಅವನು ಕೊಡ್ತಾ ಹೋಗ್ತಾನೆ. ಯಾಕೆಂದ್ರೆ ಧ್ರುವ ಮಹಾರಾಜನಿಗೂ ಹಾಗೇನೆ, ಅವನು ಆ ರೀತಿಯಾಗಿ ಭಗವಂತನ ಕುರಿತಾಗಿ ತಪಸ್ಸನ್ನ ಮಾಡಿದ್ರಿಂದ, ಭಗವಂತನ ಕುರಿತಾಗಿ ಅವನು ಭಕ್ತಿಯನ್ನ ಮಾಡಿದ್ರಿಂದ 6ನೇ ವರ್ಷದಲ್ಲಿ ಅವನಿಗೆ ಭಗವಂತನ ಸಾಕ್ಷಾತ್ಕಾರ ಆಗ್ಬಿಡುತ್ತೆ. ಎಂತೆಂಥವರಿಗೆ ಆಗೋದಿಲ್ಲ. ಇದು ಕಾಯ್ತಾ ಇರ್ತಾರೆ ಭಗವಂತನನ್ನ ನೋಡ್ಬೇಕು ಅನ್ನೋದಕ್ಕೋಸ್ಕರ ದೇವತೆಗಳು ಸಹಿತ. ಸೊ ಇಲ್ಲಿ ಹರೇ ಕೃಷ್ಣ ಗುರೂಜಿ, ಒಂದು ಪ್ರಶ್ನೆ ಇದೆ. ಕೃಷ್ಣ ಭಗವಾನರು ಗರ್ಭವಾಸ ಮಾಡ್ಲಿಲ್ವಾ ಅಂತ ದೇವಕಿಯಲ್ಲಿ, ಹಾಗೆ ಹೇಗೆ ಜನನ ಆಯ್ತು ಅಂತ? ಪ್ರಶ್ನೆಗಳನ್ನ ಕ್ಲಾಸ್ ಕೊನೆಗೆ ತಗೊಳ್ತೇನೆ ಇಲ್ಲಿ. ಬಟ್ ಅದೇ ಸರಿ. ಅಂದ್ರೆ ಅವನು ಡೈರೆಕ್ಟ್ ಆಗಿ ಮಗುವಾಗಿ ತನ್ನನ್ನ ತಾನು ಟ್ರಾನ್ಸ್ಫರ್ ಅಂದ್ರೆ ಇದು ಮಾಡ್ಕೊಂಡಿದ್ದು ಅಲ್ಲಿ ಅಂತ ಅವರ ಬಯಕೆಯ ಮೇರೆಗೆ, ದೇವಕಿಯ ಪ್ರಾರ್ಥನೆಯ ಮೇರೆಗೆ. ಸೊ ದೇವಕಿಯ ಗರ್ಭದಲ್ಲಿ ಇರ್ತಾನೆ, ಪ್ರವೇಶ ಮಾಡ್ತಾನೆ ಅವನು. ಅಲ್ಲಿ ಭಾಗವತದಲ್ಲಿ ಒಂದು ಬರುತ್ತೆ, ಗರ್ಭಸ್ಥ ಸ್ತುತಿ ಅಂತ. ಭಗವಂತ ದೇವಕಿಯ ಗರ್ಭದಲ್ಲಿ ಇದ್ದಾಗ ಎಲ್ಲಾ ದೇವತೆಗಳು ಅವನ ಬರುವಿಕೆಗಾಗಿ, ಅವನ ಇದಕ್ಕಾಗಿ ಕಾಯ್ತಾ ಇದ್ದು ಆ ಸ್ತುತಿಯನ್ನ ಮಾಡ್ತಾರಂತೆ. ಒಂದು ಗರ್ಭಸ್ಥ ಸ್ತುತಿ ಅಂತ ಬರುತ್ತೆ ದೇವಕಿಯ ಹೊಟ್ಟೆಯಲ್ಲಿ ಅವನು ಭಗವಂತ ಸೇರ್ಕೊಂಡಾಗ. ಆ ರೀತಿಯಾಗಿ ಅದೇ ಭಗವಂತನ ಕುರಿತಾಗಿ ನಾವು ಹೇಳಿದ್ವಲ್ಲ, ನಮ್ಮ ಆರ್ಡಿನರಿ ಮನುಷ್ಯರ ಜೀವಿಗಳ ಹಾಗೆ ಅವನನ್ನು ನಾವು ಯಾವತ್ತೂ ನೋಡಬಾರ್ದು. ಅವನದು ಒಂದೊಂದು ಕಾರಣ ಇದ್ದೇ ಇರುತ್ತೆ. ಅವನು ಲೀಲೆಯನ್ನ ಮಾಡ್ತಾನೆ, ಅದೆಲ್ಲ ಅವನ ಲೀಲೆ ಅಲ್ವಾ? ಅವನು ಅಣುವಿನ ಹೃದಯವನ್ನ ಪ್ರವೇಶಿಸ್ತಾನೆ, ಅಷ್ಟು ಚಿಕ್ಕದಾಗಿ. ಈಗ ಒಂದು ಗರ್ಭವನ್ನ ಪ್ರವೇಶಿಸ್ಲಿಕ್ಕೆ ಅವನಿಗೆ ಏನ್ ಕಷ್ಟ ಅಲ್ವಾ? ಸೊ ನಾವು ನಮ್ಮ ಐಹಿಕ ಪ್ರಪಂಚದ ಈ ಒಂದು ಏನು ಜಠರೇ ಶಯನಂ, ಅದಕ್ಕೆ ನಾವು ಅದನ್ನ ಕಂಪೇರ್ ಮಾಡಬಾರ್ದು. ಯೋ ಮಾಮಜನಾದಿಂಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥ್ಯೇಷು
ಸರ್ವ ಪಾಪೈಃ ಪ್ರಮುಚ್ಯತೆ. ಹರೇ ಕೃಷ್ಣ. ಯಾರು ಓದ್ತೀರಾ? ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಯಾರು ಯಾರು ನನ್ನ ನನ್ನ ಯಾರು ನನ್ನನ್ನು ಜನ್ಮವಿಲ್ಲದವನು, ಅನಾದಿ ಮತ್ತು ಎಲ್ಲಾ ಲೋಕಗಳ ಪರಮ ಪ್ರಭು ಎಂದು ಅರಿಯುತ್ತಾನೆಯೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲಾ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ನೋಡಿ, ಅವನಿದೆ. ನಿಮ್ಗೆ ಈಗ ನಮಗೊಂದು ಡೌಟ್ ಬಂದ್ರೆ ಆ ಡೌಟಿಗೆ ಇನ್ನೊಂದು ಶ್ಲೋಕದಲ್ಲಿ ಉತ್ತರ ಇರುತ್ತೆ ಅಲ್ವಾ? ಒಂದು ಡೌಟ್ ಬಂದಾಗ, ಒಂದು ಅಧ್ಯಾಯದಲ್ಲಿ ನಮಗೆ ಡೌಟ್ ಬಂದಾಗ ಇನ್ನೊಂದು ಅಧ್ಯಾಯದಲ್ಲಿ ಅದಕ್ಕೆ ಉತ್ತರ ಇರತ್ತೆ. ಅಂದ್ರೆ ಸರಿಯಾದ ರೀತಿಯಲ್ಲಿ ಆಲೋಚನೆಗಳು ಸಾಗ್ತಾ ಇದೆ ಅಂತ. ಇಲ್ಲ, ಅವನಿಗೆ ಕೇಳ್ತಾ ಇರುವಂತದ್ದೇನು? ಯಾರು ನನ್ನನ್ನು ಜನ್ಮವಿಲ್ಲದವನು, ಭಗವಂತನಿಗೆ ನನಗೆ ಜನ್ಮವೇ ಇಲ್ಲ ಅಂತ ಯಾರು ತಿಳ್ಕೊಳ್ತಾರೆ ಅಲ್ವಾ? ಅವನು ಅನಾದಿ ಮತ್ತು ಎಲ್ಲಾ ಲೋಕಗಳ ಪರಮಪ್ರಭು ಅಂತ ಭಗವಂತ, ನಾವು ಆ ರೀತಿಯಾಗಿ ಅವನನ್ನು ಅರ್ಥಕೊಳ್ಬೇಕು. ಇದು ನಮ್ಮ ಗ್ರಹಿಕೆ. ಇಷ್ಟನ್ನು ನಾವು ಗ್ರಹಿಸುವಂತದ್ದು ಅವನ ಕುರಿತಾಗಿ. ಅದೇನಾಗುತ್ತೆ, ಅದು ನಮ್ಮನ್ನ ಪಾಪಗಳಿಂದ ಬಿಡುಗಡೆ ಮಾಡುತ್ತೆ. ನಾವು ಆ ರೀತಿ ಅರ್ಥಕೊಂಡಾಗ ನಮ್ಮ ಮನಸ್ಸು ಕೃಷ್ಣನಲ್ಲಿ ಇರತ್ತೆ ಅಲ್ವಾ? ಆದ್ರಿಂದ ಆ ರೀತಿಯಾಗಿ ನಮ್ಮ ಮನಸ್ಸು ನಿರ್ಮಲವಾಗ್ತಾ ಹೋದಾಗೆ ನಮ್ಮ ಪಾಪಗಳು ಕಳಿಸ್ತಾ ಹೋಗ್ತವೆ. ಮಹರ್ಷಯ ಸಪ್ತ ಪೂರ್ವೆ ಚತ್ವಾರೋ ಮನವಸ್ತಥಾ ಮದ್ಭಾವ ಮಾನಸ ಜಾತ ಯೇಷಾಂ ಲೋಕ ಇಮಾ ಪ್ರಜಾ. ಹರೇ ಕೃಷ್ಣ. ಬೇಗ ಓದಿ ಪ್ಲೀಸ್. ಹರೇ ಕೃಷ್ಣ. ಹರೇ ಕೃಷ್ಣ. ಶಿವಗಂಗಾ ಓದಿ. ಸಪ್ತರ್ಷಿಗಳು ಮತ್ತು ಅವರ ಪೂರ್ವದ 4 ಮಹರ್ಷಿಗಳು ಮತ್ತು ಮನುಕುಲದ ಮೂಲ ಜನಕರು ಎಲ್ಲರೂ ನನ್ನಿಂದ ಬರುತ್ತಾರೆ, ನನ್ನ ಮನಸ್ಸಿನಿಂದ ಹುಟ್ಟುತ್ತಾರೆ. ವಿವಿಧ ಲೋಕಗಳಲ್ಲಿರುವ ಜೀವಗಳೆಲ್ಲ ಅವರ ಸಂತಾನದವರೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಇಲ್ಲಿ ನಾವು ನಮ್ಮ ಒಂದ್ ಸ್ವಲ್ಪ ಜನ್ಮ ಜಾತಕವನ್ನ ನಾವು ನೋಡ್ಬೋದು. ನಮ್ಮ ಪೂರ್ವ ಅಂದ್ರೆ ನಮ್ಮ ಫ್ಯಾಮಿಲಿ ಟ್ರೀ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅನ್ನೋದನ್ನ ಈ ಶ್ಲೋಕದಲ್ಲಿ ನೋಡ್ಬೋದು. ಅವನೇನ್ ಹೇಳ್ತಾ ಇದ್ದಾನೆ ಭಗವಂತ ಇಲ್ಲಿ? ಸಪ್ತರ್ಷಿಗಳು ಮತ್ತು ಅವರ ಪೂರ್ವದ 4 ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದವರು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನಮ್ಮ ವಂಶವೃಕ್ಷ ನಾವಿಲ್ಲಿ ನೋಡಬಹುದು. ಅಂದ್ರೆ ಅವನೇನ್ ಹೇಳ್ತಾ ಇದ್ದಾನೆ ಇಲ್ಲಿ? ಮೊದಲಿಗೆ ಹಿರಣ್ಯ ಗರ್ಭ ಅಂದ್ರೆ ಈ ಗರ್ಭೋದಕಶಾಹಿ ವಿಷ್ಣುವಿನ ನಾಭಿಕಮಲದಿಂದ ಇವನು ಬ್ರಹ್ಮ ಹುಟ್ಟುತ್ತಾನೆ. ಬ್ರಹ್ಮನಿಂದ ಸಪ್ತ ಋಷಿಗಳು, ನಾವೇನು ಸಪ್ತಋಷಿ ಮಂಡಲ ಅಂತ ನೋಡ್ತೇವೆ ಮೇಲ್ಗಡೆ. ಸೊ ಸಪ್ತಋಷಿ ಮಂಡಲದಲ್ಲಿ ಇರುವಂತಹ ಆ ಸಪ್ತ ಋಷಿಗಳು ಬ್ರಹ್ಮನಿಂದ ಬರ್ತಾರೆ. ಮತ್ತೆ ಅದಕ್ಕೂ ಅವರಿಗೆ ಮೊದಲು ಸನಕ, ಸನಂದ, ಸನಾತನ ಈ ಚತುಷ್ಕುಮಾರರು ಅಂತ ನಾವೇನು ಕರಿತೇವೆ, ಅಶ್ವಿನಿ ಕುಮಾರರು, ಸನಕ, ಸನಂದ, ಸನಾತನ, ಸೊ ಇವರು ಬರ್ತಾರೆ. ಮತ್ತು ಸನತ್ ಕುಮಾರ, ಈ 4 ಬರ್ತಾರೆ. ಸೊ ಇವರು ಬಂದ್ಮೇಲೆ ಮಹರ್ಷಿಗಳು, ಮತ್ತೆ ಆಮೇಲೆ ಮನುಗಳು. ಸೊ ಬೇರೆ ಬೇರೆ ರೀತಿಯ ಬೇರೆ ಮನುಗಳು ಎಲ್ಲ ರೂಪ ಪಡೀತಾರೆ. ಈಗ ನಾವು ವೈವಸ್ವತ ಮನ್ವಂತರ, ವೈವಸ್ವತ ಮನು ಈಗಿನ ಮನು, ಈಗ ಅಂದ್ರೆ ಈಗ 4 ಮನ್ವಂತರಗಳು ಕಳೆದಿದ್ದು, ಇದು 5ನೇ ಮನ್ವಂತರ. ವೈವಸ್ವತ ಮನು ಈಗ ಇದ್ ಮಾಡ್ತಾ ಇರುವಂತಹದ್ದು, ಈ ಮನುಕುಲದ ತಂದೆಯಾಗಿರುವಂತವನು. ಹೀಗೆ ಅವರು ರೂಪ ಪಡೆದ ಮೇಲೆ 25 ಮಂದಿ ಮಹರ್ಷಿಗಳು ಈ ರೀತಿಯಾಗಿ ವಿಶ್ವದ ಎಲ್ಲ ಅಂದ್ರೆ ಅವರನ್ನ ಜೀವಿಗಳ ಪ್ರಜಾಪತಿಗಳು ಅಂದ್ರೆ ಅಂದ್ರೆ ನಾವು ತಿಳ್ಕೊಳ್ಬಹುದು. ಆದ್ರೆ ಬೇರೆ ಬೇರೆ ಎಲ್ಲಾ ಅಸಂಖ್ಯಾತ ಜೀವಿಗಳಿದಾವೆ. ವಿಶ್ವದ ಬೇರೆ ಬೇರೆ ಲೋಕಗಳಲ್ಲಿ ಅಸಂಖ್ಯಾತ ಜೀವಿಗಳಿವೆ. ಆ ಎಲ್ಲಾ ಜೀವಿಗಳಿಗೂ ಮೂಲ ಇದೆ ಭಗವಂತನೇ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. 25 ಮಂದಿ ಪ್ರಜಾಪತಿಗಳ ನಾವು ಸಂತಾನರು. ಈಗ ನೀವು ಪೂಜೆ ಮಾಡಿಸುವಾಗ ಸಂಕಲ್ಪ ಮಾಡ್ತಿರಲ್ಲ, ಸಂಕಲ್ಪ ಮಾಡಿದಾಗ ನಿಮ್ಮ ಗೋತ್ರ ಯಾವುದು ಅಂತ ಕೇಳ್ತಾರೆ. ಭಾರ್ಗವ ಗೋತ್ರ, ಶಾಂಡಿಲ್ಯ ಗೋತ್ರ, ಅಂಗಿರಸ ಗೋತ್ರ. ಸೊ ಆ ರೀತಿಯಾದ ಗೋತ್ರವನ್ನು ನಾವು ಹೇಳ್ತೇವೆ. ಅದು ನಮ್ಮನ್ನ ಮೂಲ ಈ ಋಷಿಗಳಲ್ಲಿ 25 ಮಂದಿ ಮಹರ್ಷಿಗಳ ಅಲ್ಲಿ ಯಾರಾದರೂ ಒಬ್ಬರು ಆಗಿರ್ತಾರೆ ಅವರು. ಸೊ ಅದು ನಮ್ಮ ಮೂಲ ವಂಶದ ಅಂದ್ರೆ ವಂಶ ವೃಕ್ಷದ ಮೂಲ ಅನ್ನೋದನ್ನ ನಾವಿಲ್ಲಿ ಫ್ಯಾಮಿಲಿ ಟ್ರೀ ಅಂತ ನಾವು ಕರಿತೀವಿ. ಫ್ಯಾಮಿಲಿ ಟ್ರೀ ಅಂತ ಹೇಳ್ತೀವಲ್ಲ, ಈಗ ನಾವು ಫ್ಯಾಮಿಲಿ ಟ್ರೀ ಮಾಡ್ತೀವಿ ಹೋದ್ರೆ ನಮಗೆ ಒಂದು 2 ತಲೆಮಾರು 3 ತಲೆಮಾರು ಗೊತ್ತಾಗಲ್ಲ. ಆದ್ರೆ ಭಗವಂತ ಇಲ್ಲಿ ನಮ್ಗೆ ಏನ್ ಹೇಳ್ತಾ ಇದ್ದಾನೆ? ನಮ್ಮ ಒರಿಜಿನ್, ನಮ್ಮ ಮೂಲ ಎಲ್ಲಿ ಅನ್ನೋದನ್ನು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾನೆ.
ಸೊ ಬ್ರಹ್ಮನ ಏನ್ ಮಾಡ್ತಾನೆ, ಮೊದಲು ಸೃಷ್ಟಿ ಆದ್ಮೇಲೆ ಈ ಬ್ರಹ್ಮನ ಸೃಷ್ಟಿ ಆದ್ಮೇಲೆ, ಬ್ರಹ್ಮ ಹುಟ್ಟಿದ ಮೇಲೆ ಭಗವಂತನ ನಾಭಿ ಕಮಲದಲ್ಲಿ ಅವನು ಹುಟ್ಟುತ್ತಾನೆ. ಆ ಕಮಲ ಬರುತ್ತೆ, ಕಮಲದ ಒಳಗಡೆ ಬ್ರಹ್ಮ ಬಂದಿರ್ತಾನೆ. ಅವನು 1000 ವರ್ಷ ತಪಸ್ ಮಾಡ್ತಾನೆ. ತಪಸ್ ಮಾಡಿ ಬ್ರಹ್ಮನಿಂದ ಇವರು ಬರ್ತಾರೆ, ಈ ಅಶ್ವಿನಿ ಕುಮಾರರು, ಸನಕ ಸನಂದ ಸನಾತನ ಸನತ್ ಕುಮಾರ್ ಅವರು ಬರ್ತಾರೆ. ಆಮೇಲೆ ರುದ್ರ ಬರ್ತಾನೆ, ಅನಂತರ ಸಪ್ತರ್ಷಿಗಳು ಬರ್ತಾರೆ. ಸೊ ಈ ರೀತಿಯಾಗಿ ಎಲ್ಲಾ ಬ್ರಾಹ್ಮಣರು, ಕ್ಷತ್ರಿಯರು ದೇವೋತ್ತಮ ಪರಮಪುರುಷನ ಶಕ್ತಿಯಿಂದ ಹುಟ್ಟುತ್ತಾರೆ ಅನ್ನೋದನ್ನ ನಾವು ನೋಡ್ಬೋದು. ಅದನ್ನ ಕೃಷ್ಣನನ್ನ ಪ್ರಪಿತಾಮಹ ಅಂತ ಕರೆಯಲಾಗಿದೆ. ಪ್ರಪಿತಾಮಹ ಅಂದ್ರೆ ತಂದೆಯ ತಂದೆ, ಅಂದ್ರೆ ಅಜ್ಜ ಅಂತ. ಬ್ರಹ್ಮನಿಗೆ ಬ್ರಹ್ಮ ನಮಗೆ ತಂದೆ ಆದ್ರೆ, ಬ್ರಹ್ಮ ಪಿತಾಮಹ ಆದ್ರೆ, ಬ್ರಹ್ಮನ ತಂದೆ ಶ್ರೀಕೃಷ್ಣ ಅವನು ನಮಗೆ ಅಂದ್ರೆ ಅವನನ್ನ ಅಜ್ಜ ಅಂತ ಕರಿಬಹುದು ಅಂತ. ಅಂದ್ರೆ ಪ್ರಪಿತಾಮಹ ಅಂತ ಅವನನ್ನ ಇಲ್ಲಿ ಕರೆಯಲಾಗಿದೆ. ಹರೇ ಕೃಷ್ಣ. ಸೊ ಇದು ನಮ್ಮ ವಂಶಾವಳಿ, ನೀವು ತಿಳ್ಕೊಳ್ಬಹುದು. ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತಿ ತತ್ವತಃ ಸೋ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. ಹರೇ ಹರೇ ಕೃಷ್ಣ. ಕೃಷ್ಣ ಪ್ರಭು. ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಈ ವಿಷಯದಲ್ಲಿ ಸಂಶಯವಿಲ್ಲ. ಧನ್ಯವಾದ. ಸೊ ಹೇಗಿದೆಯೋ ಹಾಗೆ ಯಾರು ಭಗವಂತನ ಕುರಿತಾಗಿ ಅರ್ಥ ಮಾಡಿಕೊಳ್ತಾನೆ, ಯಥಾರ್ಥವಾಗಿ ಈ ಯೋಗ ಶಕ್ತಿಯನ್ನ ಯಾರು ಅರ್ಥ ಮಾಡಿಕೊಳ್ತಾನೆ, ಅವನು ಹೇಳ್ತಾನೆ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗ್ತಾನೆ, ಅವನು ಕೃಷ್ಣನ ಕುರಿತಾಗಿ ಭಕ್ತಿಯನ್ನ ಮಾಡ್ತಾನೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಮಹೇಶ್ ಪ್ರಭುಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಎಲ್ಲಾ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ. ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗಿರುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಯಾರು ಅವನನ್ನ ಅಂದ್ರೆ ಭೌತಿಕ ಜಗತ್ತುಗಳ ಮೂಲ ಅವನು, ಆಧ್ಯಾತ್ಮಿಕ ಮತ್ತೆ ಭೌತಿಕ ಎರಡಕ್ಕೂ ಅವನು ಮೂಲ. ಇದನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವರು ಅವನನ್ನ ಏನಂತ ಅವನಲ್ಲಿ ಹೃದಯ ತುಂಬಿ ಭಕ್ತಿಯನ್ನ ಮಾಡ್ತಾರೆ ಅನ್ನುವಂಥದ್ದು. ಸೊ ಗೋಪಾಲಿ ತಾಪನಿ ಉಪನಿಷತ್ನಲ್ಲಿ ಏನ್ ಹೇಳಲಾಗಿದೆ ಅಂದ್ರೆ, ಯೋ ಬ್ರಾಹ್ಮಣಂ ವಿದದಾತಿ ಪೂರ್ವಂ ಯೋ ವೈ ವೇದಾಂಶ ಗಾಪಯತಿ ಸ್ಮ ಕೃಷ್ಣ. ಅಂದ್ರೆ ಬ್ರಹ್ಮನಿಗೆ ವೇದದ ಜ್ಞಾನದಲ್ಲಿ ಮೊದಲು ಉಪದೇಶ ಮಾಡಿದವನು, ಭೂತಕಾಲದಲ್ಲಿ ವೇದದ ಜ್ಞಾನವನ್ನು ಪ್ರಸಾರ ಮಾಡಿದವನು ಕೃಷ್ಣನೇ ಅನ್ನುವಂಥದ್ದನ್ನ ನಾರಾಯಣಿ ಉಪನಿಷತ್ತು ಹೇಳುತ್ತೆ. ಅಥ ಪುರುಷೋಹ ವೈ ನಾರಾಯಣೋ ಕಾಮಯುತ ಪ್ರಜಾಹ ಸೃಜಯತಿ. ಅಂದ್ರೆ ಅನಂತರ ಪರಮಪುರುಷನಾದ ನಾರಾಯಣನು ಜೀವಿಗಳನ್ನು ಸೃಷ್ಟಿಸಲು ಅಪೇಕ್ಷಿಸಿದನು. ಉಪನಿಷತ್ತು ಮುಂದುವರೆದು ನಾರಾಯಣ ಉಪನಿಷತ್ ಅಲ್ಲಿ ಮುಂದೆ ಹೇಳಲಾಗಿದೆ, ನಾರಾಯಣ ಉಪನಿಷತ್ನಲ್ಲಿ ಏನಂತ, ನಾರಾಯಣಾದ್ ಬ್ರಹ್ಮ ಜಾಯತೆ, ನಾರಾಯಣಾದ್ ಪ್ರಜಾಪತಿ ಪ್ರಜಾಯತೆ, ನಾರಾಯಣಾದ್ ಇಂದ್ರೋ ಜಾಯತೆ, ನಾರಾಯಣಾದ್ ಅಷ್ಟೌ ವಸವೋ ಜಾಯಂತೆ, ನಾರಾಯಣಾದ್ ಏಕಾದಶ ರುದ್ರ ಜಾಯಂತೆ, ನಾರಾಯಣಾದ್ ದ್ವಾದಶಾದಿತ್ಯ. ಹೀಗೆ ನಾರಾಯಣನಿಂದ ಬ್ರಹ್ಮನು ಹುಟ್ಟಿದನು, ನಾರಾಯಣನಿಂದ ಪ್ರಜಾಪತಿಗಳೂ ಸಹ ಹುಟ್ಟಿದರು, ನಾರಾಯಣನಿಂದ ಇಂದ್ರನು ಹುಟ್ಟಿದನು, ನಾರಾಯಣನಿಂದ ಅಷ್ಟವಸುಗಳು ಹುಟ್ಟಿದರು, ನಾರಾಯಣನಿಂದ ಏಕಾದಶ ರುದ್ರರು ಹುಟ್ಟಿದರು, ನಾರಾಯಣನಿಂದ ದ್ವಾದಶಾದಿತ್ಯರು ಹುಟ್ಟಿದರು ಅನ್ನುವಂಥದ್ದನ್ನ ಅಂತ ಇದನ್ನ ಅಂದ್ರೆ ನಾರಾಯಣಿ ಉಪನಿಷತ್ನಲ್ಲಿ ನಾವು ತಿಳಿಯಬಹುದು. ಮತ್ತೆ ನಾರಾಯಣ ಅಂದ್ರೆ ಯಾರು? ಕೃಷ್ಣ. ಕೃಷ್ಣನೇ ಅವನ ವಿಸ್ತರಣೆ. ನಾರಾಯಣನಿಗೂ ಕೃಷ್ಣನಿಗೂ ವ್ಯತ್ಯಾಸ, ನಾರಾಯಣನ ಆಫೀಸಲ್ಲಿ ಭೇಟಿಯಾದ್ರೆ ಕೃಷ್ಣನನ್ನ ಅವನ ಮನೆಯಲ್ಲಿ ಭೇಟಿಯಾದ ಹಾಗೆ. ಸೊ ನಾರಾಯಣ ಅವನ ವಿಸ್ತರಣೆ, ಚತುರ್ಭುಜ ನಾರಾಯಣನ ಒಂದು ಈ ಸೃಷ್ಟಿಯನ್ನ ಅಲ್ವಾ ಪಾಲಿಸಲಿಕ್ಕೋಸ್ಕರ. ಸೊ ಆ ರೀತಿಯಾಗಿ ನಾರಾಯಣ ಮತ್ತೆ ಕೃಷ್ಣ ಬೇರೆ ಅಲ್ಲ. ಬ್ರಹ್ಮಣ್ಯೋ ದೇವಕಿ ಪುತ್ರ ಅಂತ ಹೇಳಲಾಗಿದೆ. ದೇವಕಿಯ ಮಗನಾದ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ ನಾರಾಯಣ ಉಪನಿಷತ್ತಿನ 4ನೆಯ ಶ್ಲೋಕದಲ್ಲಿ ಇದನ್ನು ಹೇಳಲಾಗಿದೆ. ಏಕೋ ವೈ ನಾರಾಯಣ, ಈ ಸೃಷ್ಟಿಯ ಮೊದಲು ನೋಡಿ ಅದರ ಬಗ್ಗೆ ಹೇಳಿರುವಂತಹದ್ದು ಏನಂದ್ರೆ, ಇಲ್ಲಿ ಏಕೋ ವೈ ನಾರಾಯಣ ಆಸೀನ್ ನ ಬ್ರಹ್ಮಾನ್ ಈಶಾನೋ
ನಾಪೋ ನಾಗ್ನಿ ಸಮೌ ನೇಮೆ ದ್ಯಾವಾ ಪೃಥಿವಿ ನ ನಕ್ಷತ್ರಾಣಿ ಸೂರ್ಯ ನ ನಕ್ಷತ್ರಾಣಿ ನ ಸೂರ್ಯ. ಅಂದ್ರೆ ಸೃಷ್ಟಿಯ ಪ್ರಾರಂಭದಲ್ಲಿ ಪರಮಪುರುಷನಾದ ನಾರಾಯಣನು ಒಬ್ಬನೇ ಇದ್ದನು. ಬ್ರಹ್ಮ ಇರಲಿಲ್ಲ, ಶಿವ ಇರಲಿಲ್ಲ, ಅಗ್ನಿ ಇರಲಿಲ್ಲ, ಚಂದ್ರ ಇರಲಿಲ್ಲ, ಆಕಾಶದಲ್ಲಿ ನಕ್ಷತ್ರಗಳಿರಲಿಲ್ಲ, ಸೂರ್ಯನಿರಲಿಲ್ಲ. ಇದನ್ನು ಮಹಾ ಉಪನಿಷತ್ತಿನಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ. ಶಿವನು ಅಂದ್ರೆ ಹೇಗೆ ಬಂದ ಶಿವ ಅಂತ ನಾವು ಕೇಳಿದ್ರೆ ಅವನ ಭಗವಂತನ ಹಣೆಯಿಂದ ಶಿವ ಹುಟ್ಟದ ಅನ್ನುವಂತಹದನ್ನ ಹೇಳಲಾಗಿದೆ. ಮಹಾ ಉಪನಿಷತ್ನಲ್ಲಿ ಉಲ್ಲೇಖ ಇದೆ. ಬ್ರಹ್ಮ ಮತ್ತು ಶಿವರನ್ನು ಸೃಷ್ಟಿ ಮಾಡಿದ ಪರಮಪ್ರಭುವು ಅಂದ್ರೆ ಯಾರು ಅನ್ನುವಂಥದ್ದನ್ನ ಇಲ್ಲಿ ಹೇಳಲಾಗಿದೆ. ಅಂದ್ರೆ ಅದೇ ಮೋಕ್ಷ ಧರ್ಮದಲ್ಲಿಯೂ ಸಹಿತ ಭಗವಂತನ ಕುರಿತಾಗಿ ಏನಿದೆ ಅಂದ್ರೆ ಪ್ರಜಾಪತಿಂ ಚ ರುದ್ರಂ ಚಾಪ್ಯಹಮೇವ ಸೃಜಾಮಿ ವೈ ಪೌಹಿ ಮಾಂ ನ ವಿಜಾನೀತೋ ಮಮ ಮಾಯಾ ವಿಮೋಹಿತ. ಅಂದ್ರೆ ಪ್ರಜಾಪತಿಗಳು, ಶಿವ ಮತ್ತು ಇತರರನ್ನು ನಾನು ಸೃಷ್ಟಿಸಿದೆ, ಆದರೆ ನನ್ನ ಮಾಯಾಶಕ್ತಿಯಿಂದ. ಇದು ಭಗವಂತನ ಒಂದು ಅಂತರಂಗ ಶಕ್ತಿ. ಇದು ಅಂದ್ರೆ ಅವನ ನಾವೇನು ಹೇಳ್ತೇವೆ, ಅದು ಮಹಾಮಾಯೆ ಅಂದ್ರೆ ನಾವು ನಮ್ಮ ಐಹಿಕ ಇದು, ಆದರೆ ಅಲ್ಲಿ ಯೋಗಮಾಯೆಯ ಮುಖಾಂತರ ಅವರ ಭಕ್ತಿ, ಅವರು ಅತ್ಯಂತ ಶ್ರೇಷ್ಠ. ಶಿವ ಅತ್ಯಂತ ಶ್ರೇಷ್ಠ ವೈಷ್ಣವ, ಅವನು ಕೃಷ್ಣನ ಅನನ್ಯ ಭಕ್ತ. ಆದರೆ ಅವನಿಗೆ ಅಂದ್ರೆ ಆ ಒಂದು ತಾನು ಹೇಗೆ ಜನಿಸಿದೆ ಅನ್ನುವಂತಹದ್ದು ಸಹಿತ ಆ ಭಗವಂತನ ಯೋಗಮಾಯೆಯ ಪ್ರಭಾವದಿಂದ ಗೊತ್ತಿರುವುದಿಲ್ಲ ಅವರಿಗೆ. ಆದರೆ ಕೃಷ್ಣನೇ ಸೃಷ್ಟಿಸಿದ ಅನ್ನುವಂಥದ್ದು ಅವರಿಗೆ ಗೊತ್ತಿರುವುದಿಲ್ಲ. ನಾರಾಯಣ ಪರೋ ದೇವಾಸ್ ತಸ್ಮಾತ್ ಜ್ಞಾತಶ್ಚತುರ್ಮುಖಃ ತಸ್ಮಾದ್ ರುದ್ರೋ ಭವದ್ದೇವಃ ಸಚ ಸರ್ವಜ್ಞತಾಂ ಗತಃ. ನಾರಾಯಣನು ದೇವೋತ್ತಮ ಪರಮಪುರುಷ, ಅವನಿಂದ ಬ್ರಹ್ಮನು ಹುಟ್ಟಿದನು, ಅವನಿಂದ ಶಿವನು ಹುಟ್ಟಿದನು ಅನ್ನೋದನ್ನ ನಾವಿಲ್ಲಿ ಈ ವರಾಹ ಪುರಾಣದಲ್ಲಿಯೂ ಸಹಿತ ಅದರ ಬಗ್ಗೆ ಉಲ್ಲೇಖ ಇದೆ. ಆದ್ರಿಂದ ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಹ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಹರೇ ಕೃಷ್ಣ. ಬೇಗ ಓದಿ ಪ್ಲೀಸ್, ಲೇಟ್ ಆಗತ್ತೆ. ಓದಿ ಯಾರಾದ್ರೂ. ಮಾತಾಜಿ ನೀವೇ ಓದಿ. ನನ್ನ ಪರಿಶುದ್ಧ ಭಕ್ತರು ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ. ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹು ತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ. ಪರಿಶುದ್ಧ ಭಕ್ತರು ಅಂದ್ರೆ ಪರಿಶುದ್ಧ ಅಂದ್ರೆ ಮನಸ್ಸು ಪರಿಶುದ್ಧವಾದಾಗ, ಅದು ಭಗವಂತನಲ್ಲಿ ಕೃಷ್ಣನಲ್ಲಿಯೇ ನೆಲೆಸಿದ್ದಾಗ ಅವರು ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಕೃಷ್ಣನ ಅವನ ಕೀರ್ತನೆ, ಅವನ ನಾಮಸ್ಮರಣೆ ಅಥವಾ ಅವನ ಬಗ್ಗೆ ಹೇಳುವಂತಹದ್ದು, ಪರಸ್ಪರವಾಗಿ ನನ್ನ ವಿಷಯನ್ನು ತಿಳಿಸಿಕೊಡುತ್ತಾ ನನ್ನ ಬಗ್ಗೆ ಮಾತನಾಡುತ್ತಾ ಅವರು ಬಹುತೃಪ್ತಿಯನ್ನ ಪಡೆಯುತ್ತಾರೆ. ಸಂಕೀರ್ತನೆಯನ್ನ ಮಾಡ್ತಾರೆ, ಕೃಷ್ಣನ ಕುರಿತಾಗಿಯೇ ಹೇಳ್ತಾರೆ ಅಲ್ವಾ. ಭಗವದ್ಗೀತೆ ಇದನ್ನೆಲ್ಲ ಹೇಳುವುದು ಒಂದು ಅದ್ಭುತವಾದಂತಹ ಒಂದು ಇದು ಅಲೌಕಿಕವಾದಂತಹ ಒಂದು ಅನುಭವ. ಅದು ನಿಮ್ಗೆ ಕೇಳುವುದು ಸಹಿತ ಒಂದು ಅಲೌಕಿಕವಾದಂತಹ ಅನುಭವ ಇಲ್ಲಿ. ನಿಮಗೆ ಪ್ರಭುಪಾದರ ಒಂದು ಸಂಕೀರ್ತನೆಯ ಒಂದು ಚಿಕ್ಕ ವಿಡಿಯೋ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ.
ಇದನ್ನೆಲ್ಲ ಸಾಧಿಸಲಿಕ್ಕೆ ಪ್ರಭುಪಾದರಿಗೆ ಸಾಧ್ಯವಾಗಿದ್ದಾದ್ರೂ ಹೇಗೆ? ಯಾಕೆಂದ್ರೆ ಪ್ಯೂರ್ ಹಾರ್ಟ್ ಅವ್ರದ್ದು, ಮತ್ತವರ ಆ ಒಂದು ಆಂತರ್ಯದಲ್ಲಿ, ಅವರ ಹೃದಯದಲ್ಲಿ ಭಗವಂತ ವಾಸಿಸಿದ್ದಾನೆ. ಅವನ ಮನಸ್ಸು ಅಷ್ಟು ನಿಷ್ಕಲ್ಮಶವಾಗಿದೆ. ಆದ್ರಿಂದಲೇ ಇದೆಲ್ಲ ಸಾಧ್ಯ. ಇಲ್ಲ ಅಂದ್ರೆ ನೀವೇ ಸ್ವಲ್ಪ ನೋಡಿ, ಅವರು ಬರೀ ಒಂದು 10 ವರ್ಷದಲ್ಲಿ 108 ದೇವಸ್ಥಾನಗಳನ್ನ ಮಾಡಿ 12 ಸಲ ಪ್ರಪಂಚದ ಪ್ರದಕ್ಷಿಣೆಯನ್ನ ಮಾಡ್ತಾರೆ. ಅದೆಲ್ಲ ಆಗ್ಲಿಕ್ಕೆ ಸಾಧ್ಯ ಹೇಗೆ? ಎಲ್ಲಿ ಏನೂ ಗೊತ್ತೇ ಇಲ್ಲ. ಕೃಷ್ಣ ಅಂದ್ರೆ ಗೊತ್ತಿಲ್ಲ, ಶಾಸ್ತ್ರ ಅಂದ್ರೆ ಗೊತ್ತಿಲ್ಲ, ಭಗವದ್ಗೀತೆ ಅಂದ್ರೆ ಗೊತ್ತಿಲ್ಲ, ಭಾಗವತಂ ಅಂದ್ರೆ ಗೊತ್ತಿಲ್ಲ, ದೇವರಂದ್ರೆ ಗೊತ್ತಿಲ್ಲ. ಅವರಿಗೆ ದೇವರಂದ್ರೆ, ನಾನು ಅವರಿಗೆ ಕೆಲವರಿಗೆ ಪಾಶ್ಚಾತ್ಯರಲ್ಲಿ ಕ್ರಿಶ್ಚಿಯಾನಿಟಿನಲ್ಲಿ ಅವನು ಯೇಸು ಕ್ರಿಸ್ತ ನನ್ನ ನಂಬರ್ತಾ, ಆದ್ರೆ ಅವನು ಹೇಳ್ತಾನೆ, ನಾನು ಐ ಆಮ್ ದ ಸನ್ ಆಫ್ ಗಾಡ್ ಅಂತ. ನಾನು ಗಾಡ್ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ. ನಾನು ಭಗವಂತನ ಮಗ ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ದೆ. ಸೊ ಆದ್ರಿಂದ ಅವ್ರು ಅದೇ ರೀತಿಯಾಗಿ ಅವನನ್ನ ಇದು ಮಾಡ್ಕೊಂಡಿರ್ತಾರೆ. ಅಂದ್ರೆ ಇದೆಲ್ಲ ಆಗ್ಲಿಕ್ಕೆ ಸಾಧ್ಯ ಅವರ ಆ ಒಂದು ಪ್ಯೂರಿಟಿ, ಅವರಲ್ಲಿರುವಂತಹ ಒಂದು ಪರಿಶುದ್ಧತೆ. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಹರೇ ಕೃಷ್ಣ. ಸುಮತಿ ಮಾತಾಜಿ. ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ. ಈಗ ನಾವು ಜಾಸ್ತಿ ತ್ರಾಸ ಬಿಡ್ಬೇಕಂತಿಲ್ಲ ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿ. ನಾವು ತ್ರಾಸ ಬಿಟ್ರೆ ನಮ್ಗೆ ಅದು ಅರ್ಥ ಆಗುವುದೂ ಇಲ್ಲ. ನಾವು ಎಷ್ಟು ಕಷ್ಟಪಡ್ತೀವೋ ಅಷ್ಟು ಇನ್ನೊಂದಷ್ಟು ಜಟಿಲತೆ ಆಗ್ಬೋದು. ಅದರಿಂದ ಸುಲಭವಾದ ಮಾರ್ಗ ಏನು? ಹರೇ ಕೃಷ್ಣ ಮಹಾಮಂತ್ರ ಜಪಿಸಬೇಕು, ಮನಸ್ಸಿನಲ್ಲಿ ಭಗವಂತ ಇರಬೇಕು ಸದಾ. ಆಗ ಅವನೇನ್ ಮಾಡ್ತಾನೆ? ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಭಗವಂತನಿಗೆ ನಾವು ಸೇವೆ ಭಕ್ತಿ ಸೇವೆ ಮಾಡಬೇಕು. ಅವನಿಗೆ ಪೂಜೆ ಮಾಡುವಂತಹದ್ದು, ಅವನ ನಾಮಸ್ಮರಣೆ ಮಾಡುವಂತಹದ್ದು, ಅವನ ಸಂಕೀರ್ತನೆ ಮಾಡುವಂತಹದ್ದು, ಅವನಿಗೆ ನೈವೇದ್ಯ ಮಾಡುವಂಥದ್ದು, ಪ್ರಸಾದ ಅಡಿಗೆ ಮಾಡುವಂಥದ್ದು. ಈಗ ನಾವು ಅಡಿಗೆ 90% ನಾವು ನಮಗೋಸ್ಕರ ಮಾಡ್ಕೊಳ್ತೇವೆ, ಎಲ್ಲೋ ಒಂದು 10% ಭಗವಂತನಿಗೆ ಮಾಡ್ತೇವೆ. ಹಾಗಾಗಬಾರ್ದು. 100ಕ್ಕೆ 100% ನಾವು ಭಗವಂತನಿಗೆ ಮಾಡಿ ಅದನ್ನ ಪ್ರಸಾದವಾಗಿ ಸ್ವೀಕಾರ ಮಾಡಬೇಕು. ಸೊ ಅಷ್ಟು ಲೆವೆಲಲ್ಲಿ ನಾವು ಮಾಡ್ತಾ ಹೋದಾಗ ನಮ್ಮ ಭಕ್ತಿ ಅವನ ಮೇಲೆ ಆ ರೀತಿಯಾಗಿ ಅವನು ನಮಗೆ ಬುದ್ಧಿ ಯೋಗವನ್ನ ಅವನು ಕೊಡ್ತಾನೆ. ಬುದ್ಧಿಯೋಗ ಅವನನ್ನ ಅರ್ಥ ಮಾಡಿಕೊಳ್ಳುವಂತಹದ್ದು. ಸೊ ಅವನು ಹೇಗೆ ಹೋಗ್ಬೇಕು ಅನ್ನುವಂಥದ್ದು. ಉದಾಹರಣೆಗೆ ಈ ಧ್ರುವನಿಗೂ ಹಾಗೆ. ಧ್ರುವ ನಾರದರ ಹೇಳ್ತಾನೆ, ನಿನ್ ಚಿಕ್ಕ ಮಗು ವಾಪಸ್ ಹೋಗು, ನೀನ್ ಇಲ್ಲಿ ಹೀಗೆ ನಿನ್ನ ಹತ್ರ ಹೇಗಾಗತ್ತೆ ಭಗವಂತನ ನೋಡ್ಲಿಕ್ಕೆ? ಇಲ್ಲಿ ಅಡವಿನಲ್ಲಿ ಪ್ರಾಣಿಗಳಿದೆ, ದುಃಖ ಅಂದ್ರೆ ವಿಷ ಜಂತುಗಳಿವೆ, ನೀನಿದೆ. ಅವನು ಆದ್ರೆ ಹಠ ಬಿಡಲ್ಲ, ನೋಡ್ಲೇಬೇಕು ನನಗೆ ಭಗವಂತನನ್ನ ಅಂತ. ಆಮೇಲೆ ನಾರದರ ಮಾರ್ಗದರ್ಶನದಲ್ಲಿ ತಪಸ್ ಮಾಡ್ತಾನೆ. ಅಷ್ಟು ಚಿಕ್ಕವನಾದ್ರೂ ನಾರದರ ಮಾರ್ಗದರ್ಶನದಲ್ಲಿ ತಪಸ್ ಮಾಡಿ 6 ತಿಂಗಳಲ್ಲಿ ನಾರಾಯಣ ಅವನ ಎದುರಿಗೆ ನಿಂತಿರ್ತಾನೆ. ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಹರೇ ಕೃಷ್ಣ. ಓದ್ಲ ಪ್ರಭುಜಿ? ಹಾ ಮಾತಾಜಿ, ಓದಿ, ಖಂಡಿತವಾಗಿ ಓದಿ. ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ಧನ್ಯವಾದ ಪ್ರಭುಜಿ. ಜ್ಞಾನ ದೀಪೇನ ಭಾಸ್ವತ. ಜ್ಞಾನದ ದೀಪವನ್ನ ಅವರ ಹೃದಯದಲ್ಲಿ ಅವನು ಬೆಳಗ್ತಾನೆ. ಭಕ್ತಿಯನ್ನ ಮಾಡ್ಬೇಕಷ್ಟೇ, ಭಗವಂತನ ಕುರಿತಾಗಿ ಭಕ್ತಿಯನ್ನ ಮಾಡ್ಬೇಕು. ಎಲ್ಲಾ ಕಶ್ಮೀರಗಳು ಹೋಗತ್ತೆ, ಎಲ್ಲಾ ಕಶ್ಮೀರಗಳು ಮ್ಯೂಟ್ ಮಾಡ್ಕೊಳ್ಳಿ. ಸೊ ನಮ್ಮಲ್ಲಿರುವಂತ ಮ್ಯೂಟ್ ಮಾಡ್ಕೊಳ್ಳಿ. ಶಿವಗಂಗಾ ಮಾತಾಜಿ, ನೆಕ್ಸ್ಟ್ ನೀವೇ ಓದಿ ಬೇಕಿದ್ರೆ. ಓಕೆ, ಹರೇ ಕೃಷ್ಣ. ಸೊ ನಮ್ಮಲ್ಲಿರುವಂತಹ ಎಲ್ಲಾ ಕಶ್ಮಲಗಳು ದೂರವಾಗತ್ತೆ. ಸಮಯ ಕೊಡ್ಬೇಕು ಸ್ವಲ್ಪ ಅಲ್ವಾ? ನಾವು ಎಷ್ಟೋ ಲಕ್ಷಾಂತರ ವರ್ಷ ಈ ರೀತಿ ಪಾಪಕರ್ಮಗಳನ್ನ ಮಾಡಿಕೊಂಡು ಕರ್ಮಫಲಗಳನ್ನು ಅನುಭವಿಸ್ತಾ ಬದುಕಿರುವಾಗ, ಈಗ ಮನುಷ್ಯ ಜನ್ಮದಲ್ಲಿ ಕೆಲವು ದಿನಗಳಲ್ಲಿ, ಕೆಲವು ಗಂಟೆಗಳಲ್ಲಿ ನಮಗೆ ಅಂದ್ರೆ ಬಂದ್ಬಿಡ್ಬೇಕು ಸಡನ್ ಆಗಿ, ಅಂದ್ರೆ ಆತರ ಅಲ್ಲ. ಅದು ಭಕ್ತಿ ಅನ್ನುವಂಥದ್ದು ಏನೋ ಒಂದ್ಸಲ ಬಂತು, ನಾವು ಅದನ್ನ ಆಯ್ತು ಬಂತು ಅಂತ ಅಂದ್ರೆ ಬಂದ್ ಮಾಡೋದು ಆತರ ಅಲ್ಲ. ಅದು ಕಂಟಿನ್ಯೂಸ್ ಪ್ರಾಸೆಸ್. ಅದನ್ನ ಎಲ್ಲೂ ಬಂದ್ ಮಾಡುವಂತಹದಿಲ್ಲ. ಒಂದ್ಸಲ ಶುರು ಮಾಡ್ಕೊಂಡ್ಮೇಲೆ, ಅರ್ಥ ಆದ್ಮೇಲೆ, ಭಗವಂತ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ ಅಂತ ನಮಗೆ ಅರ್ಥ ಆದ್ಮೇಲೆ ಅದನ್ನ ನಾವು ಕಂಟಿನ್ಯೂಸ್ ಆಗಿ ಮಾಡಬೇಕು.
ಅದನ್ನ ನಿಲ್ಲಿಸೋದು ಅಂತಲ್ಲ. ಅಂದ್ರೆ ಅವನೇನ್ ಮಾಡ್ತಾನೆ, ಆ ರೀತಿಯಾಗಿ ನಮ್ಮ ಪಾವಿತ್ರ್ಯತೆ ಇನ್ನೂ ಜಾಸ್ತಿ ಆಗ್ತಾ ಹೋದಾಗ ಆ ಹೃದಯದಲ್ಲಿ ಅವನು ಹೇಳ್ತಾನೆ, ಜ್ಞಾನದೀಪೇನ ಭಾಸ್ವತ, ಅಜ್ಞಾನದ ಕತ್ತಲನ್ನು ನಾಶ ಮಾಡಿ ನಮ್ಮಲ್ಲಿ ಜ್ಞಾನದ ಬೆಳಕನ್ನು ಅವನು ಬೆಳಗ್ತಾನೆ. ಸೊ ಆ ಬುದ್ಧಿಯನ್ನು ಅವನು ನಮಗೆ ಕೊಡುತ್ತಾನೆ. ಸೊ ನಾವು ಅದಕ್ಕಾಗಿ ಕಾಯ್ಬೇಕಷ್ಟೆ, ಭಕ್ತಿ ಮಾಡ್ಕೊಳ್ತಾ ಅದಕ್ಕಾಗಿ ಕಾಯ್ಬೇಕು. ಸರಿಯಾದ ಸಮಯದಲ್ಲಿ ಅವನು ಯಾವಾಗ ನಮಗೆ ಆ ಬುದ್ಧಿ ಕೊಡ್ತಾನೆ ಅನ್ನೋದು ಅವನಿಗೆ ಕೊಡ್ತಾನೆ ಅವನು. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಭ್ರವೀಷಿ ಮೇ. ಹರೇ ಕೃಷ್ಣ. ಕೃಷ್ಣ ಗುರುಜಿ. ಹರೇ ಕೃಷ್ಣ ಗುರುಜಿ. ಯತೀಂದ್ರ ಪ್ರಭುಜಿ ಉತ್ತರ, ಆಮೇಲೆ ನೀವು ಓದಿ ಮಾತಾಜಿ. ಅರ್ಜುನನು ಹೇಳಿದನು, ನೀನು ದೇವೋತ್ತಮ ಪರಮಪುರುಷ, ಪರಂಧಾಮ, ಪವಿತ್ರ, ಪರಿಪೂರ್ಣ ಸತ್ಯ. ನೀನು ನಿತ್ಯನು, ದಿವ್ಯನು, ಆದಿಪುರುಷನು. ನಿನಗೆ ಹುಟ್ಟಿಲ್ಲ. ನೀನೇ ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯೆ. ಹರೇ ಕೃಷ್ಣ ಗುರುಜಿ. ಅರ್ಜುನ ಅವನೆಲ್ಲ ತಿಳಿದವನು, ಶಾಸ್ತ್ರ ಅವನಿಗೆ ಗೊತ್ತಿದೆ, ಶಾಸ್ತ್ರವನ್ನ ಓದಿದವನು, ಶಾಸ್ತ್ರಾಭ್ಯಾಸ ಶಸ್ತ್ರಾಭ್ಯಾಸ ಎಲ್ಲ ಆಗಿದೆ ಅವನಿಗೆ. ಆದ್ರಿಂದ ಅವನೇನ್ ಹೇಳ್ತಾ ಇದ್ದಾನೆ ಇಲ್ಲಿ, ಈಗ ಭಗವಂತ ಅವನೇನ್ ಹೇಳ್ತಾ ಇದ್ದಾನೆ, ಇದೆಲ್ಲವನ್ನ ಅವನು ತಿಳ್ಕೊಂಡಿದ್ದಾನೆ. ಯಾರ ಹತ್ರ? ನಾರದ, ಅಸಿತ, ದೇವಲ, ವ್ಯಾಸರಂತಹ ಮಹರ್ಷಿಗಳು ಇದನ್ನೆಲ್ಲ ಹೇಳಿದ್ದಾರೆ. ಈಗ ಅದನ್ನೇ ನಾನು ನಿನ್ನ ಹತ್ರ ಕೇಳಿಸ್ತಾ ಇದ್ದೀನಿ, ನಿನ್ನ ಹತ್ರ ಡೈರೆಕ್ಟ್ ಆಗಿ ಭಗವಂತನ ಹತ್ರನೇ ಕೇಳ್ತಾ ಇದ್ದಾನೆ. ನೀನು ದೇವೋತ್ತಮ ಪರಮ ಪುರುಷ, ಪರಂ ಧಾಮ, ಪವಿತ್ರ, ಪರಿಪೂರ್ಣ ಸತ್ಯ. ಪರಿಪೂರ್ಣ ಸತ್ಯ ಮತ್ತೆ ಅವನು ನಿತ್ಯ. ನಿತ್ಯ ಅಂದ್ರೆ ಶಾಶ್ವತ, ದಿವ್ಯ, ಮತ್ತೆ ಆದಿ ಪುರುಷ. ಅವನಿಗಿಂತ ಹಿಂದಿನವರು ಯಾರು ಇಲ್ವೇ ಇಲ್ಲ. ಅವನೇ ಆದಿ ಪುರುಷ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅವನಿಗೆ ಹುಟ್ಟೂ ಇಲ್ಲ. ಆದ್ರಿಂದ ಇದನ್ನೆಲ್ಲ ನಾನು ತಿಳಿದುಕೊಂಡಿದ್ದೇನೆ, ಅದನ್ನ ನೀನೇ ಈಗ ನನಗೆ ಹೇಳ್ತಾ ಇದ್ದೀಯಾ ಅನ್ನುವ ಮಾತನ್ನ ಹೇಳ್ತಾನೆ. ಸರ್ವಮೇತದೃತಂ ಮನ್ಯೆ ಯನ್ಮ ವದಸಿ ಕೇಶವ, ನಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಕೃಷ್ಣ, ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಪ್ರಭುವೇ, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು. ದೇವತೆಗಳು ದಾನವರು ಅವರೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನಮ್ಮ ಕತೆ ಏನಾಗಬೇಕು? ಸೊ ಭಗವಂತನ ಅರ್ಜುನ ಒಪ್ಕೊಳ್ತಾ ಇದ್ದಾನೆ. ಇಲ್ಲಿ ಅರ್ಜುನ ಯಾಕೆ ಒಪ್ಕೊಳ್ತಾ ಇದ್ದಾನೆ? ಅವನು ಆಲ್ರೆಡಿ ಒಪ್ಕೊಂಡಿದ್ದಾನೆ, ಅದನ್ನ ಹೇಳ್ಬೇಕಂತಿಲ್ಲ. ಆದ್ರೆ ನಮಗೋಸ್ಕರ, ನಮಗೆ ಅರ್ಥ ಆಗ್ಬೇಕು ಅದು. ಈ ಜೀವಿಗಳಾದ ನಾವು ನಮ್ಮ ಅಸ್ತಿತ್ವವನ್ನು ನಾವು ಅರ್ಥ ಮಾಡಿಕೊಂಡು, ನಾವು ಇದನ್ನ ಅರ್ಥ ಮಾಡಿಕೊಂಡು ಭಗವಂತನ ಸೇವೆಯಲ್ಲಿ ನಾವು ಇರಬೇಕು. ನಮ್ಮ ನಿಜವಾದ ಜೀವಿಯ ನಿತ್ಯ ಸ್ವಭಾವ ಆಧ್ಯಾತ್ಮ, ಜೀವಿಯ ನಿತ್ಯ ಸ್ವಭಾವ ಅದು. ಆದರೆ ಬಂಧನಕ್ಕೆ ಒಳಗಾದಾಗ ಆಧ್ಯಾತ್ಮ ಇರುವುದಿಲ್ಲ, ಅದು ಸಮಸ್ಯೆ ನಮ್ಮದು. ಸ್ವಯಮೇವಾತ್ಮನಾತ್ಮಾನಂ ವೇತತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ. ಹರೇ ಕೃಷ್ಣ. ವರಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ. ಬೇರೆ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಗುರುಜಿ. ಮಾತಾಜಿ ಓದಿ. ಓ ಪುರುಷೋತ್ತಮನೇ, ಎಲ್ಲರ ಮೂಲನೆ, ಎಲ್ಲದರ ಪ್ರಭುವೆ, ದೇವದೇವನೇ, ಜಗತ್ಪತಿಯೇ, ವಾಸ್ತವವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಇಂತಹ ನೀವು ಸ್ವಲ್ಪ ಆಲೋಚನೆ ಮಾಡಿ, ಅವನ ಸೃಷ್ಟಿ ಎಷ್ಟು ವೈಭವೀ ಪೂರಿತವಾಗಿದೆ. ಅಷ್ಟೊಂದೆಲ್ಲ ಮಾಡಿಕೊಂಡು ಅದನ್ನೆಲ್ಲ ಮ್ಯಾನೇಜ್ ಮಾಡ್ಬೇಕಲ್ವ ಅವನಿಗೆ, ಅದನ್ನೆಲ್ಲ ನೋಡ್ಕೊಳ್ಬೇಕು. ಎಷ್ಟೊಂದು ಜೀವಿಗಳಿದ್ದಾರೆ, 84 ಲಕ್ಷ ಜೀವರಾಶಿಗಳು, ಮತ್ತೆ ಎಷ್ಟೊಂದು ಲೋಕಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಜೀವಿಗಳು. ಆದರೆ ಅಂತಹ ಎಲ್ಲಾ ಜೀವಿಗಳನ್ನೆಲ್ಲ ನೋಡ್ಕೊಂಡು, ಪ್ರಕೃತಿಯನ್ನ ನೋಡ್ಕೊಂಡು, ಎಲ್ಲಾ ನೋಡ್ಕೊಂಡು ಅವನು ಆ ರೀತಿಯಾಗಿ ಇರಬೇಕು ಅಂದ್ರೆ ಅವನು ಸಾಮಾನ್ಯದವನಂತ ನಾವು, ಆರ್ಡಿನರಿ ಅಂತ ನಾವು ಯಾವಾಗಲೂ ಆಲೋಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ.
ಅವನು ಪರಿಪೂರ್ಣ ಐಶ್ವರ್ಯ, ಪರಿಪೂರ್ಣ ಜ್ಞಾನ, ಪರಿಪೂರ್ಣ ಸತ್ಯ, ಪರಿಪೂರ್ಣ ಜ್ಞಾನ, ಪರಿಪೂರ್ಣ ಆ, ಆ, ಇದು ಆ, ಏನು ತ್ಯಕ್ತ ಅಂದ್ರೆ ಯಾವುದಕ್ಕೂ ಅಂಟ್ಕೊಳ್ಳದೆ ಇರುವಂತಹದ್ದು, ತ್ಯಜಿಸುವಿಕೆ. ಸೊ ಅವನು ಎಲ್ಲಾ ರೀತಿಯಲ್ಲಿಯೂ ಪರಿಪೂರ್ಣನಾಗಿರುವುದರಿಂದ ಅವನನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಯಾರಿಗೆ ಸಾಧ್ಯ? ನಾವೆಲ್ಲ ಅಪರಿಪೂರ್ಣರು, ನಮ್ಮ ಇಂದ್ರಿಯಗಳು ಅಪರಿಪೂರ್ಣ, ನಮ್ಮಲ್ಲಿ ಎಲ್ಲಿದೆ ಪರಿಪೂರ್ಣತೆ? ಸೊ ನಾವು ಅಪರಿಪೂರ್ಣರಾಗಿ ಪರಿಪೂರ್ಣನನ್ನ ಅರ್ಥ ಮಾಡಿಕೊಳ್ಳುವುದಾದ್ರೂ ಹೇಗೆ? ಸೊ ಆದ್ರಿಂದ ಅದು ಸಾಧ್ಯವಿಲ್ಲ. ಅವನ ಅಂತರಂಗ ಶಕ್ತಿಯಿಂದ ಅವನೊಬ್ಬನೇ ಅದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅನ್ನೋದನ್ನ ಅರ್ಜುನ ಇಲ್ಲಿ ಒಪ್ಕೊಳ್ತಾ ಇದ್ದಾನೆ. ಕಥಂ ವಿದ್ಯಾಮಹಂ ಯೋಗಿಂ ಸ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯ. ಮಹೇಶ್ ಪ್ರಭುಜಿ. ಹರೇ ಕೃಷ್ಣನೇ ಪರಮ ಯೋಗಿ, ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ? ಓ ದೇವೋತ್ತಮ ಪರಮ ಪುರುಷನೇ, ಯಾವ ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು? ಹರೇ ಕೃಷ್ಣ ಗುರುಜಿ. ಈಗ ಭಗವಂತನನ್ನ ಸದಾ ಯಾವಾಗ್ಲೂ ಹೇಗೆ ನಾವು ಆಲೋಚನೆ ಮಾಡುವುದು, ಅವನನ್ನ ಯಾವ್ಯಾವ ರೂಪದಲ್ಲಿ ನಾವು ಅವನನ್ನ ಸ್ಮರಿಸಬೇಕು ಅನ್ನುವ ಪ್ರಶ್ನೆಯನ್ನು ಅವನಿಲ್ಲಿ ಕೇಳ್ತಾ ಇದ್ದಾನೆ. ಯಾಕೆಂದ್ರೆ ಯಾವಾಗಲೂ ನಾವು ಭಗವಂತನನ್ನ ಹರಿಯ ಧ್ಯಾನದಲ್ಲಿ ಇರಬೇಕು. ಸೊ ಹರಿಯ ಧ್ಯಾನದಲ್ಲಿ ನಾವು ಹೇಗಿರ್ಬೇಕು, ಅವನ ರೂಪಗಳು ಯಾವುವು, ಯಾವ ರೂಪದಲ್ಲಿ ಅವನನ್ನ ಸ್ಮರಿಸಬೇಕು ಅನ್ನುವ ಒಂದು ಪ್ರಶ್ನೆಗೆ ಇಲ್ಲಿ ಭಗವಂತ ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹೇ ಶೃಣ್ವತೋ ನಾಸ್ತಿ ಮೇ ಮೃತಂ. ವರಲಕ್ಷ್ಮಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಜನಾರ್ದನ, ನಿನ್ನ ಸಿರಿಗಳ ಯೋಗ ಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳುವುದು ಸಾಕು ಎಂದೇ ನನಗೆ ಅನಿಸುವುದಿಲ್ಲ. ನಿನ್ನ ವಿಷಯವನ್ನು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಕಲಿಯಬೇಕು ಎನಿಸುತ್ತದೆ. ಧನ್ಯವಾದ. ಶ್ರೀಕೃಷ್ಣ ಹೇಗೆ ಹೇಳಿದಾನಲ್ಲ, ಇದು ಒಂದ್ಸಲ ನೋಡಿ, ಇಷ್ಟೊಂದು ಜ್ಞಾನ, ಇಷ್ಟೊಂದು ಅವನ ಬಗ್ಗೆ, ಇಷ್ಟೊಂದು ಸೃಷ್ಟಿಯ ಬಗ್ಗೆ, ಪ್ರತಿಯೊಂದರ ಬಗ್ಗೆ, ನಾವು ಯಾರು, ಜೀವಿಗಳ ಬಗ್ಗೆ ಅಲ್ವಾ, ಈ ಐಹಿಕ ಪ್ರಪಂಚದ ಬಗ್ಗೆ, ಸೊ ಎಲ್ಲವನ್ನ ಅಂದ್ರೆ ಎಲ್ಲ ಅವನ ಸೃಷ್ಟಿಯೇ. ಅದ್ರ ಬಗ್ಗೆ ಅವನು ಎಷ್ಟು ಇದರಿಂದ ಅಂದ್ರೆ ಒಂದು ವಾತ್ಸಲ್ಯ, ಒಂದು ಮಗುವಿಗೆ ಹೇಳಿದ ಹಾಗೆ ಅಷ್ಟು ನೀಟಾಗಿ ಅವನು ಇದರಲ್ಲಿ ಹೇಳಿದ್ದಾನೆ. ಅದರಿಂದ ಅವನು ಹೇಳ್ತಾ ಇದ್ದಾನೆ ಇಲ್ಲಿ, ನಿನ್ನ ವಿಷಯ ಕೇಳೋದು ಎಂದು ಸಾಕು ಅಂತ ನನಗೆ ಅನ್ನಿಸ್ತಾ ಇಲ್ಲ, ಇನ್ನೂ ಕೇಳಬೇಕು, ನಾವು ಇನ್ನೂ ಕೇಳಬೇಕು. ಸೊ ಈ ಭಗವದ್ಗೀತೆ ಹಾಗೆ ಒಮ್ಮೆ ಓದಿದ್ರೆ ಆಯ್ತು ಅಂತ ಅನ್ಸೋದಿಲ್ಲ. ಒಂದ್ಸಲ ನಾವೀಗ ಮತ್ತೆ ಕೇಳಬೇಕು, ಮತ್ತೆ ಹೇಳಬೇಕು, ಅದ್ರ ಬಗ್ಗೆ ಮತ್ತೆ ಅರ್ಥ ಮಾಡ್ಕೊಳ್ಬೇಕು. ಇಲ್ಲೆಲ್ಲೋ ಇದು ಈ ಪರ್ಟಿಕ್ಯುಲರ್ಲಿ ಈ ಶ್ಲೋಕದಲ್ಲಿ ಅವನು ಏನ್ ಹೇಳಿದಾನೆ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಅದನ್ನ ನಾವು ಇನ್ನೂ ಕೇಳಿಸ್ಕೊಳ್ಬೇಕು, ಅದನ್ನ ನಾವು ಇನ್ನೂ ಕೇಳಿಸ್ಕೊಳ್ಬೇಕು. ಮತ್ತೆ ಪ್ರಭುಪಾದರು ಬರೆದಿರುವಂತಹ ಭಾವಾರ್ಥ ಇದೆ ಪ್ರತಿಯೊಂದು ಶ್ಲೋಕಕ್ಕೂ, ಅದನ್ನ ಓದ್ಬೇಕು. ಅದರಿಂದ ನಮ್ಗೇನಾಗತ್ತೆ, ಈ ಈ ಶ್ಲೋಕದ ಅರ್ಥ ಏನಿದೆ ಪೂರ್ಣವಾಗಿ ನಮ್ಗೆ ಆ ಭಾವಾರ್ಥದಿಂದ ನಾವು ಉದಾಹರಣೆ ಸಹಿತವಾಗಿ ಅದನ್ನ ಅರ್ಥ ಮಾಡಿಕೊಳ್ಳಬಹುದು. ಅದರಿಂದ ಇಲ್ಲಿ ನಿನ್ನ ವಿಷಯವನ್ನು ಕೇಳಿದಷ್ಟು ನಿನ್ನ ಮಾತುಗಳನ್ನ ಅದ್ಭುತವನ್ನ ಸವಿಯಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾನೆ. ಅದು ಬರುತ್ತೆ ಕ್ರಮೇಣವಾಗಿ. ಕೃಷ್ಣನಲ್ಲಿ ಪ್ರೇಮ ಅನುರಕ್ತಿ ಅಂದ್ರೆ ಆ ರೀತಿಯಾದಂತಹ ಪ್ರೇಮ ಅಂಕುರ ಆದಾಗ ಇದು ಸಹಜ. ಅಂದ್ರೆ ಅವನ ಬಗ್ಗೆ ಇನ್ನು ಕೇಳಬೇಕು, ಅವನ ಬಗ್ಗೆ ಇನ್ನು ಜಾಸ್ತಿ ಕೇಳಬೇಕು. ಭಾಗವತಂ ಓದ್ಬೇಕು. ಭಾಗವತಮಲ್ಲಿ ಅಂತ ಅವನ ಲೀಲೆಗಳ ಬಗ್ಗೆ ಎಲ್ಲದೂ ಇನ್ನು ಅದು ಒಂದು ದೊಡ್ಡ 18,000 ಶ್ಲೋಕಗಳಿರುವಂತಹದ್ದು. 18,000 ಶ್ಲೋಕಗಳು, 18 ಅಧ್ಯಾಯಗಳಲ್ಲಿರುವಂತಹದ್ದು ಶ್ರೀಮದ್ ಭಾಗವತ. ಶ್ರೀ ಭಗವಾನುವಾಚ ಅಂತತೆ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮ ವಿಭೂತಯ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಹರೇ ಕೃಷ್ಣ ಸುಮತಿ ಮಾತಾಜಿ. ದೇವೋತ್ತಮ ಪರಮಪುರುಷನು ಆಗಲಿ ಅರ್ಜುನ, ನನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಹೇಳುತ್ತೇನೆ. ನನ್ನ ವಿಭೂತಿಗಳಿಗೆ ಮಿತಿ ಇಲ್ಲ, ಆದುದರಿಂದ ಪ್ರಧಾನವಾದದ್ದನ್ನು ಮಾತ್ರ ಹೇಳುತ್ತೇನೆ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನನ್ನ ವಿಸ್ತರಣೆ ಅಮಿತವಾದದ್ದು, ಮಿತಿ ಇಲ್ಲದೆ ಇರುವಂತಹದ್ದು. ಅದರಿಂದ ಇಲ್ಲಿ ಪ್ರಧಾನವಾದ ಮುಖ್ಯವಾದದ್ದನ್ನ ನಾನು ಹೇಳ್ತಾ ಇದ್ದೇನೆ ಅನ್ನೋದನ್ನ ಹೇಳ್ತಾನೆ ಇಲ್ಲಿ. ಸೊ ಅವನು ಹೇಳ್ತಾನೆ ಅವನ ವಿಸ್ತರಣೆಗಳ ಬಗ್ಗೆ. ಆದಿತ್ಯರಲ್ಲಿ ನಾನು ವಿಷ್ಣು ಜ್ಯೋತಿ
ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ ಬೆಳಕಿನಲ್ಲಿ, ಮರುತರಲ್ಲಿ ಮರೀಚಿ ನಾನು, ಮತ್ತು ನಕ್ಷತ್ರಗಳಲ್ಲಿ ಚಂದ್ರ ಅಂತ ಹೇಳ್ತಾನೆ. ವೇದಗಳಲ್ಲಿ ಅವನು ನಾನು ಸಾಮವೇದ ಅಂತಾನೆ, ದೇವತೆಗಳಲ್ಲಿ ನಾನು ಇಂದ್ರ ಅಂತ ಹೇಳ್ತಾನೆ, ಇಂದ್ರಿಯಗಳಲ್ಲಿ ನಾನು ಮನಸ್ಸು ಅಂತ ಹೇಳ್ತಾನೆ, ಅಂತರೇಂದ್ರಿಯ, ಮತ್ತು ಜೀವಿಗಳ ಜೀವ ಅಥವಾ ಚೇತನ ತಾನು ಅನ್ನುವುದನ್ನು ಹೇಳ್ತಾನೆ. ರುದ್ರರಲ್ಲಿ ನಾನು ಶಿವ ಅಂತ ಹೇಳ್ತಾನೆ, ಏಕಾದಶ ರುದ್ರರಲ್ಲಿ ನಾನು ಶಿವ ಅಂದ್ರೆ ಶಂಕರ. ಯಕ್ಷ ರಾಕ್ಷಸರಲ್ಲಿ ನಾನು ಕುಬೇರ ಅಂತ ಹೇಳ್ತಾನೆ. ವಸುಗಳಲ್ಲಿ ನಾನು ಅಗ್ನಿ, ಅಷ್ಟವಸುಗಳಿದೆ, ಅಷ್ಟವಸುಗಳಲ್ಲಿ ನಾನು ಅಗ್ನಿ ಪ್ರಮುಖವಾದದ್ದು, ಪವಿತ್ರೀಕರಿಸುವಂತಹದ್ದು ಅಗ್ನಿ. ಮತ್ತು ಪರ್ವತಗಳಲ್ಲಿ ನಾನು ಮೇರು ಪರ್ವತ ಅನ್ನುವ ಮಾತನ್ನ ಹೇಳ್ತಾನೆ. ಅಂದ್ರೆ ಈ ಪುರೋಹಿತರಲ್ಲಿ ಗುರುಗಳಲ್ಲಿ ಬೃಹಸ್ಪತಿ ತಾನು ಅಂತ ಹೇಳ್ತಾನೆ, ದೇವತೆಗಳ ಗುರು ಬೃಹಸ್ಪತಿ. ಮತ್ತೆ ಸೇನಾಧಿಪತಿಗಳಲ್ಲಿ ಕಾರ್ತಿಕೇಯ, ಕಾರ್ತಿಕೇಯ ಹೇಗೆ ಅವನು ಸೈನ್ಯ ಅಂದ್ರೆ ಸೇನೆಗೆ ಸೇನಾಧಿಪತಿ. ಮತ್ತೆ ಸಾಗರ, ಸರಸ್ಸುಗಳಲ್ಲಿ ಅವನು ತಾನು ಸಾಗರ ಅನ್ನುವಂಥದ್ದನ್ನ ಹೇಳ್ತಾನೆ. ಅದರಲ್ಲಿ ಮಹರ್ಷಿಗಳಲ್ಲಿ ನಾನು ಭೃಗು, ಕಂಪನಗಳಲ್ಲಿ ನಾನು ದಿವ್ಯ ಓಂಕಾರ, ವೈಬ್ರೇಷನ್, ಈ ಸೌಂಡ್ ವೈಬ್ರೇಷನ್ ಅಥವಾ ಓಂಕಾರ ಏನಿದೆ, ಓಂಕಾರವೇ ನಾನು ಅನ್ನೋದನ್ನ ಹೇಳ್ತಾ ಇದ್ದಾನೆ ಇಲ್ಲಿ. ಸೊ ಯಜ್ಞಗಳಲ್ಲಿ ನಾನು ಜಪಯಜ್ಞ ಅನ್ನೋದನ್ನ ಹೇಳ್ತಾನೆ. ಮತ್ತೆ ಚಲಿಸದ ವಸ್ತುಗಳಲ್ಲಿ ನಾನು ಹಿಮಾಲಯ, ಅಚಲವಾದಂತಹದ್ದು, ದೃಢವಾದಂತಹದ್ದು ಹಿಮಾಲಯ, ಅದು ತಾನು ಅನ್ನುವಂಥದ್ದನ್ನ ಹೇಳ್ತಾನೆ. ವೃಕ್ಷಗಳಲ್ಲಿ ನಾನು ಅಶ್ವತ್ಥ ವೃಕ್ಷ ಅಂತಾನೆ. ಇದೆಲ್ಲ ಭಗವಂತನ ವಿಸ್ತರಣೆಗಳು. ನಾರದ ಋಷಿಗಳಲ್ಲಿ, ದೇವ ಋಷಿಗಳಲ್ಲಿ ತಾನು ನಾರದ ಅಂತ ಹೇಳ್ತಾ ಇದ್ದಾನೆ. ಗಂಧರ್ವರಲ್ಲಿ ನಾನು ಚಿತ್ರರಥ ಅಂತ ಹೇಳ್ತಾ ಇದ್ದಾನೆ. ಸಿದ್ಧಿ ಪಡೆದವರಲ್ಲಿ ನಾನು ಕಪಿಲ ಮುನಿ, ಕಪಿಲ ಮುನಿ ಸಿದ್ಧಿಯನ್ನು ಪಡೆದ ಒಂದು ಕೃಷ್ಣನೇ, ಕೃಷ್ಣನ ರಹಸ್ಯ ಅವತಾರನೇ ಇನ್ನೊಂದು. ಅಶ್ವಗಳಲ್ಲಿ ನಾನು ಈಗ ಉಚ್ಚೈಶ್ರವಸ್ಸು ಅಂತ ಬರುತ್ತೆ, ಒಂದು ಬೆಳೆಯ ಕುದುರೆ. ಸಮುದ್ರ ಮಂಥನದಲ್ಲಿ ದೇವದಾನವರು ಸೇರಿ ಸಮುದ್ರ ಮಂಥನ ಮಾಡುವಾಗ ಒಂದು ಬಿಳಿ ಕುದುರೆ ಬರುತ್ತಲ್ಲ, ಉಚ್ಚೈಶ್ರವಸ್, ಆ ಉಚ್ಚೈಶ್ರವಸ್ಸೇ ತಾನು ಅಂತ ಹೇಳ್ತಾ ಇದ್ದಾನೆ. ಸೊ ಆನೆಗಳಲ್ಲಿ ಗಜೇಂದ್ರರಲ್ಲಿ ನಾನು ಐರಾವತ, ಇಂದ್ರನ ಇದು ಅಲ್ಲಿ ಸ್ವರ್ಗದ ಇದು ಇಂದ್ರನ ಇಂದ್ರಲೋಕದಲ್ಲಿ ಇರುವಂತಹದ್ದು ಐರಾವತ. ಸೊ ಮನುಷ್ಯರಲ್ಲಿ ರಾಜ ನಾನು, ಯಾರು ಈ ಪ್ರಜೆಗಳನ್ನ ಪಾಲಿಸ್ತಾನೆ, ನೋಡ್ಕೊಂಡು ಹೋಗ್ತಾನೆ, ಕ್ಷತ್ರಿಯನಾದಂತಹ ರಾಜ ತಾನು ಅನ್ನುವಂಥದ್ದನ್ನ ಹೇಳ್ತಾನೆ. ಆಯುಧಗಳಲ್ಲಿ ನಾನು ವಜ್ರಾಯುಧ ಅನ್ನುವಂಥ ಮಾತನ್ನ ಹೇಳ್ತಾನೆ. ಆಮೇಲೆ ಗೋವುಗಳಲ್ಲಿ ಸುರಭಿ, ಪ್ರಜೋತ್ಪತ್ತಿಗೆ ಕಾರಣರಾದವರಲ್ಲಿ ನಾನು ಕಂದರ್ಪ. ಪ್ರಜೋತ್ಪತ್ತಿ ಅಂದ್ರೆ ಇಲ್ಲಿ ಅಂದ್ರೆ ಸಂತಾನ ಪಡೆಯುವಂತಹ ಒಂದು ಇದರಲ್ಲಿ ಕಂದರ್ಪ. ಕಂದರ್ಪ ಅಂದ್ರೆ ಮನ್ಮಥ, ಪ್ರೇಮ ದೇವತೆ ಅವನು. ಸರ್ಪಗಳಲ್ಲಿ ನಾನು ವಾಸುಕಿ ಅನ್ನುವ ಮಾತನ್ನ ಹೇಳ್ತಾನೆ. ಬಹು ಹೆಡೆಗಳ ನಾಗರದಲ್ಲಿ ಅನಂತ, ಬಹಳ ವಿಷ ಅಂದ್ರೆ ಅಂದ್ರೆ ಜಾಸ್ತಿ ಅಂದ್ರೆ ಬಹಳವಾದ ಹೆಡೆಗಳನ್ನ ಹೊಂದಿರುವಂತಹ ಸರ್ಪ ಅನಂತ. ಜಲವಾಸಿಗಳಲ್ಲಿ ಯಾರು ನೀರಿನಲ್ಲಿ ಇರ್ತಾರೆ ಅವರಲ್ಲಿ ನಾನು ವರುಣ ದೇವತೆ ಅಂತ ಹೇಳ್ತಾನೆ. ಪಿತೃಗಳಲ್ಲಿ ನಾನು ಅರ್ಯಮ, ಮತ್ತು ಶಾಸನ ನಿರ್ವಹಿಸುವವರಲ್ಲಿ ನಾನು ಯಮ, ಅಂದ್ರೆ ಶಾಸನವನ್ನ ಅಂದ್ರೆ ಈ ಲಾ ಏನಿದೆ ಅದನ್ನ ನೋಡ್ಕೊಂಡು ಹೋಗುವಂತಹದ್ದು, ಅದರಲ್ಲಿ ಯಮ. ದೈತ್ಯರಲ್ಲಿ ನಾನು ಭಕ್ತ ಪ್ರಹ್ಲಾದ, ರಾಕ್ಷಸರಲ್ಲಿ ಪ್ರಹ್ಲಾದ, ಭಕ್ತಿಯನ್ನೇ ಮಾಡುವಂತವನು ಅವನು. ಅವನು ದೈತ್ಯ ಕುಲದಲ್ಲಿ ಬಾಯಿ ಮಿಸ್ಟೇಕ್ ಕೊಟ್ಟಿರ್ತಾನೆ ಒಂದು ಶಾಪದಿಂದ. ಕ್ಷಯವನ್ನುಂಟು ಮಾಡುವವರಲ್ಲಿ ನಾನು ಕಾಲ. ಕ್ಷಯ ಅಂದ್ರೆ ಕಾಲ, ಕಾಲ ನಾಳೆ ನೋಡೋಣ ಕಾಲನ ಬಗ್ಗೆ ಏನೋ ವಿಶ್ವರೂಪ ದರ್ಶನದ ಯೋಗದಲ್ಲಿ ಈ ಕಾಲ ಅಂದ್ರೆ ಏನು, ತಾನೇ ಯಾರು ಏನು ಅನ್ನೋದನ್ನ, ಆದ್ರೆ ಆ ಕಾಲ ತಾನು ಅನ್ನೋದನ್ನ ಹೇಳ್ತಾ ಇದ್ದಾನೆ. ಪ್ರಾಣಿಗಳಲ್ಲಿ ನಾನು ಸಿಂಹ, ಮತ್ತು ಪಕ್ಷಿಗಳಲ್ಲಿ ನಾನು ಗರುಡ ಅನ್ನೋದನ್ನ ಹೇಳ್ತಾನೆ. ಪರಿಶುದ್ಧಗೊಳಿಸುವವರಲ್ಲಿ ನಾನು ವಾಯು, ಶಸ್ತ್ರಧಾರಿಗಳಲ್ಲಿ ರಾಮ, ಮೀನುಗಳಲ್ಲಿ ನಾನು ಮಕರ, ಮತ್ತು ಹರಿಯುವ ನದಿಗಳಲ್ಲಿ ನಾನು ಗಂಗಾ ನದಿ ಅನ್ನೋದನ್ನ ಹೇಳ್ತಾನೆ. ಎಲ್ಲಾ ಸೃಷ್ಟಿಗಳಿಗೆ ನಾನೇ ಆದಿ, ನಾನೇ ಅಂತ್ಯ, ಮತ್ತು ನಾನೇ ಮಧ್ಯ ಅನ್ನೋದನ್ನ ಹೇಳ್ತಾನೆ. ವಿದ್ಯೆಗಳಲ್ಲಿ ನಾನು ಆಧ್ಯಾತ್ಮ ವಿದ್ಯೆ ಅನ್ನೋದನ್ನ ಹೇಳ್ತಾನೆ. ಮತ್ತು ತರ್ಕದಲ್ಲಿ ನಾನು ನಿರ್ಣಾಯಕ ಸತ್ಯ, ಕೊನೆಯದಾಗಿ ಯಾವುದು ನಿಜವಾದ ಸತ್ಯವೋ ಅದೇ ತಾನು ಅಂತ ಹೇಳ್ತಾನೆ ತರ್ಕದಲ್ಲಿ, ವಾದ ಮಾಡುವುದರಲ್ಲಿ. ಅಕ್ಷರಗಳಲ್ಲಿ ನಾನು ಅಕ್ಷರ, ಸಮಾಸಗಳಲ್ಲಿ ದ್ವಂದ್ವ ಸಮಾಸ, ನಾನೇ ಅಕ್ಷಯವಾದ ಕಾಲ, ಸೃಷ್ಟಿಕರ್ತರಲ್ಲಿ ನಾನು ಬ್ರಹ್ಮ ಅನ್ನುವುದನ್ನ ಹೇಳ್ತಾನೆ. ಅಂದ್ರೆ ಮೃತ್ಯು, ಎಲ್ಲವನ್ನ ತಿಂದು ಹಾಕುವಂತಹ ಮೃತ್ಯುವು ತಾನೇ ಅಂತ ಹೇಳ್ತಾನೆ. ಸರ್ವಭಕ್ಷನಾದ ಮೃತ್ಯುವು ನಾನೇ.
ಇನ್ನು ಹುಟ್ಟಲ್ಲಿರುವಂತಹ ಎಲ್ಲದರ ಉತ್ಪತ್ತಿತ್ವ ಅಂದ್ರೆ ಇನ್ನು ಹುಟ್ಲಿಕ್ಕೆ ಏನಿದೆ ಅದೆಲ್ಲದರ ಉತ್ಪತ್ತಿತ್ವವು ತಾನೆ, ಅದು ಹುಟ್ಲಿಕ್ಕೆ ಕಾರಣನೂ ತಾನೆ ಅಂತ ಹೇಳ್ತಾನೆ. ಸ್ತ್ರೀಯರಲ್ಲಿ ಅವರ ಕೀರ್ತಿ, ಅವರ ಶ್ರೀ ಸಂಪತ್ತು, ಅವರ ವಾಕ್ ಮಾತು, ಅವರ ಸ್ಮೃತಿ, ಅವರ ಮೇಧಾಶಕ್ತಿ, ಅವರ ದೃಢತೆ ಮತ್ತು ತಾಳ್ಮೆ ನಾನು ಅಂತ ಹೇಳ್ತಾನೆ. ಇದು ಸ್ತ್ರೀಯರಲ್ಲಿರುವಂತಹ ಗುಣಗಳು. ಅಂತಹ ಗುಣಗಳು ತಾನು ಅಂತ ಹೇಳ್ತಾನೆ ಭಗವಂತ ಇಲ್ಲಿ. ಸಾಮವೇದಗಳಲ್ಲಿ ಬೃಹತ್ ಸಾಮ ಅವನು, ಈ ಕಾವ್ಯದಲ್ಲಿ ಗಾಯತ್ರಿ ಮಂತ್ರ ಅವನು, ಮಾಸಗಳಲ್ಲಿ ನಾನು ಮಾರ್ಗಶೀರ್ಷ ಮಾಸ ಅವನು ಹೇಳ್ತಾನೆ. ಮಾರ್ಗಶೀರ್ಷ ಮಾಸ ಅಂದ್ರೆ ಅದ್ರ ಕೊನೆ ಹತ್ತತ್ರ ಕೊನೆಯದಾಗಿ ಅಂದ್ರೆ ಈ ಯುಗಾದಿಕ್ಕಿಂತ ಒಂದು 2 ತಿಂಗಳ ಮೊದಲು ಬರುವಂತದ್ದು, 3 ತಿಂಗಳ ಮಾರ್ಗಶೀರ್ಷ ಮಾಸ. ಮಾರ್ಗಶೀರ್ಷ ಮಾಸ ಅತ್ಯಂತ. ಆಮೇಲೆ ಋತುಗಳಲ್ಲಿ ನಾನು ಕುಸುಮಾಕರ ವಸಂತ ಅಂತ ಹೇಳ್ತಾನೆ. ವಸಂತ ಋತು ಇದೆಯಲ್ಲ ಅದು ತಾನು ಅನ್ನೋದನ್ನ ಹೇಳ್ತಾನೆ. ಮೋಸಗಾರರಲ್ಲಿ ಜೂಜು ನಾನು ಅಂತ ಹೇಳ್ತಾನೆ. ಈಗ ಒಬ್ರು ಯಾರಾದ್ರೂ ತಿಳ್ಕೊಳ್ಬಹುದು ಮೋಸ ಮಾಡ್ಲಿಕ್ಕೆ ತಾನೇ ನಿಪುಣ ಅಂತ, ಆದ್ರೆ ಭಗವಂತ ಹೇಳ್ತಾನೆ ಅವ್ರಿಗಿಂತ ಜಾಸ್ತಿ ನಿಪುಣ ನಾನು ಅಂತ. ಮೋಸಕ್ಕೆ ಮೋಸವೇ ಮಾಡ್ಲಿಕ್ಕೆ ಅವನು ರೆಡಿ ಆಗಿದ್ದಾನೆ. ಸೊ ತೇಜಸ್ವಿಗಳಲ್ಲಿ ತೇಜಸ್ಸು ನಾನು, ಜಯ ನಾನು, ಸಾಹಸ, ಬಲಿಷ್ಠರ ಬಲ ನಾನು ಅನ್ನೋ ಮಾತನ್ನ ಅವನು ಹೇಳ್ತಾನೆ ಇಲ್ಲಿ. ವೃಷ್ಣಿ ವಂಶಜರಲ್ಲಿ ನಾನು ವಾಸುದೇವ, ಪಾಂಡವರಲ್ಲಿ ನಾನು ಅರ್ಜುನ, ಋಷಿಗಳಲ್ಲಿ ನಾನು ವ್ಯಾಸ, ಮಹಾಚಿಂತಕರಲ್ಲಿ ನಾನು ಉಷಣ ಅನ್ನೋದನ್ನ ಹೇಳ್ತಾನೆ. ಶಾಸನ ಅವಿಧೇಯತೆಯನ್ನು ದಮನ ಮಾಡುವ ರೀತಿಗಳಲ್ಲಿ ಶಿಕ್ಷೆ, ಅಂದ್ರೆ ಈಗ ಯಾರಾದರೂ ಶಾಸನ ಅದಕ್ಕೆ ವಿಧಿತವಾಗಿಲ್ಲ, ಅವಿಧೇಯರಾಗಿದ್ದಾರೆ, ಅಂಥವರಿಗೆ ಶಿಕ್ಷೆ ಆಗ್ಬೇಕಲ್ಲ, ಅಂತಹ ಶಿಕ್ಷೆ ನಾನು ಅನ್ನೋದನ್ನ ಹೇಳ್ತಾನೆ. ಜಯವನ್ನ ಯಾರು ಅರಸ್ತಾರೋ ಅವರಲ್ಲಿ ನೀತಿ, ಸೊ ಜಯವನ್ನ ನಾವು ನೀತಿಯಿಂದ ಪಡ್ಕೋಬೇಕು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಸೊ ಅದು ಸುಮ್ಮನೆ ಜಯ ಪಡ್ಕೊಳ್ತೀನಿ ಅಂತ, ಮೋಸ ಮಾಡಿ ಜಯ ಪಡ್ಕೊಳ್ತೀನಿ ಅಂತ ಆಗಲ್ಲ. ದುರ್ಯೋಧನ ಅದನ್ನೇ ಮಾಡ್ಲಿಕ್ಕೆ ಹೋಗಿದ್ದ, ಆಯ್ತಾ ಅವನಿಗೆ? ಇಲ್ಲ. ಗುಹ್ಯ ವಿಷಯಗಳಲ್ಲಿ ನಾನು ಮೌನ, ಅತ್ಯಂತ ಯಾವುದನ್ನಾದ್ರೂ ರಹಸ್ಯವಾಗಿ ನಾವು ಇಟ್ಕೋಬೇಕಂದ್ರೆ ಮೌನವಾಗಿರ್ಬೇಕು, ಮೌನಕ್ಕೆ ಶರಣಾಗಬೇಕು. ಸೊ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ ಅಂತಹ ಮೌನ ನಾನು ಅಂತ, ಯಾವ್ದನ್ನಾದ್ರೂ ರಹಸ್ಯವಾಗಿ ಇಟ್ಕೊಳ್ಬೇಕಾದ್ರೆ. ಮತ್ತು ಜ್ಞಾನಿಗಳ ಜ್ಞಾನ ನಾನು ಅನ್ನುವಂಥದ್ದನ್ನ ಹೇಳ್ತಾನೆ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯಸ್ಮಾನ್ ಮಯಾ ಭೂತಂ ಚರಾಚರಂ. ಹರೇ ಕೃಷ್ಣ. ಪ್ರಭಾವತಿ ಮಾತಾಜಿ. ಅರ್ಜುನ, ಇದರಲ್ಲಿ ನಾನು ಎಲ್ಲ ಪಿತೃಗಳನ್ನು ಉತ್ಪಾದಿಸುವ ನಾನು ಇದರಲ್ಲಿ ಬೀಜ. ಚರಾಚರವನ್ನು ಯಾವುದು ಇದರ ಸಾಧ್ಯ ಇಲ್ಲ. ಹರೇ ಶ್ರೀರಾಮ್. ಸೊ ಎಲ್ಲದರಲ್ಲೂ ಇದಲ್ಲದೆ ಅಂದ್ರೆ ಎಲ್ಲಾ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ, ಅಂದ್ರೆ ಎಲ್ಲದಕ್ಕೂ ಕಾರಣ ಅವನೇ. ಏನೇನು ಇದೆ ಅಲ್ಲ ಅದೆಲ್ಲ ಉತ್ಪಾದಿಸಲಿಕ್ಕೆ ಕಾರಣ ಆ ಮೂಲ ಬೀಜ ಯಾವುದು? ನಾನೇ ಅನ್ನೋದನ್ನ ಹೇಳ್ತಾನೆ. ಅದರಿಂದ ಈ ಚರ ಮತ್ತೆ ಅಚರ, ಚಲಿಸುವಂತಹದ್ದು ಮತ್ತು ಚಲಿಸದೇ ಇರುವಂತಹದ್ದು, ಜಡವಸ್ತು. ಸೊ ಇದೆಲ್ಲದೂ ಇದು ಇರ್ಲಿಕ್ಕೆ ಅಂದ್ರೆ ಅವನಿಲ್ಲದೆ ಇದು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದ ಮಾತನ್ನ ಇಲ್ಲಿ ಹೇಳ್ತಾನೆ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ತದ್ದೇಶತಃ ಪ್ರೋಕ್ತೋ ವಿಭೂತೇರ್ ವಿಸ್ತರೋ ಮಯಾ. ಹರೇ ಕೃಷ್ಣ. ಶಿವಗಂಗಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಶತ್ರು ವಿಜೇತನಾದ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ. ನಾನು ನಿನಗೆ ಹೇಳಿರುವುದು ನನ್ನ ಅನಂತ ಸಿರಿಗಳ ಒಂದು ಸೂಚನೆಯಷ್ಟೇ. ಇಷ್ಟೆಲ್ಲ ಹೇಳಿದ್ದನಲ್ಲ, ಅದೆಲ್ಲ ನನ್ನ ಒಂದು ಅವನ ಅನಂತ ಸಿರಿಗಳು. ಅನಂತ ಸಿರಿ ಅಂದ್ರೆ, ಅನಂತ ಅಂದ್ರೆ ಏನು? ಅಂತ್ಯವೇ ಇಲ್ಲದಿರುವಂತಹದ್ದು. ಇನ್ಫನೈಟ್. ಸೊ ಇನ್ಫನೈಟ್ ಅವನ ವೈಭವ, ಅದು ಇನ್ಫನೈಟ್ ಭಗವಂತನ ಸಿರಿ ಅಂತುವಂತನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಇದು ಆದ್ರೆ ಇಷ್ಟು ಅವನು ಹೇಳಿರ್ತಾನೆ. ಇದೊಂದು ಇಂಪಾರ್ಟೆಂಟ್, ಮುಖ್ಯವಾದದನ್ನ ಮಾತ್ರ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಅನಂತ ಶ್ರೀಗಳ ಒಂದು ಸೂಚನೆ ಅಂದ್ರೆ ಏನು ಅಲ್ವಾ?
ಇದಿಷ್ಟು ನಾವೇನ್ ತಿಳ್ಕೊಳ್ತಾ ಇದೀವಿ, ಇಷ್ಟೆಲ್ಲ ಹೇಳಿದ್ನಲ್ಲ ಈಗ ಅವನು, ಅದೆಲ್ಲ ಒಂದು ಲಿಮಿಟೆಡ್, ಅಂದ್ರೆ ಇನ್ನೂ ಜಾಸ್ತಿ ಇದೆ ಅದು. ಆಕ್ಚುಲಿ ಇದು ಬರೀ ಒಂದು ಸೂಚನೆ ಅನ್ನೋದನ್ನ ಹೇಳ್ತಾನೆ. ಯದ್ಯದ್ ವಿಭೂತಿಂ ಸತ್ವಂ ಶ್ರೀ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂಚಿತಮೇವ ವಾ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಹರೇ ಕೃಷ್ಣ. ಮಹೇಶ್ ಪ್ರಭುಜಿ, ಭಾರತಿ ಮಾತಾಜಿ ಯಾರಾದ್ರು ಓದಿ. ಮಹೇಶ್ ಪ್ರಭುಜಿ ಓದಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಎಲ್ಲಾ ಶ್ರೀಮಂತವಾದ, ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿವೆ ಎಂದು ತಿಳಿ. ಈಗ ನಾವು ನೋಡ್ತೀವಿ ಎಲ್ಲಾ ಸೃಷ್ಟಿಗಳು ಎಲ್ಲ ಬಂದಿರೋದು, ಅವನು ಹೇಳ್ತಾನೆ ಇದು ಒಂದು ಅವನ ಒಂದು ವೈಭವದ ಒಂದು ಕಿಡಿಯಿಂದ ಬಂದಿದೆ ಅಂತ, ಒಂದು ಸ್ಪಾರ್ಕ್, ಒಂದು ಸ್ಪಾರ್ಕ್ ಇಂದ ಆಗಿರುವಂತಹದ್ದು ಅಂತ ಅನ್ನೋದನ್ನ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಅಥವಾ ಬಹು ನೈತೇನಂ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಹರೇ ಕೃಷ್ಣ. ಸುಮತಿ ಮಾತಾಜಿ. ಮಾರ್ಕಂಡೇಯನ ಒಂದು ಕಥೆ ಹೇಳಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ, ಈ ವಿವರವಾದ ಜ್ಞಾನದ ಅಗತ್ಯವೇನು? ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ. ಸೊ ಅವನು ಒಂದೇ ಒಂದು ಅಂಶದಲ್ಲಿ ಇಷ್ಟೆಲ್ಲ ವಿವರ ಹೇಳ್ದ, ತಾನು ಅಲ್ಲಿದ್ದೇನೆ, ಇಲ್ಲಿದ್ದೇನೆ, ತಾನು ಆ ರೂಪದಲ್ಲಿದ್ದೇನೆ, ತಾನು ಇಲ್ಲಿದ್ದೇನೆ, ಅಂದ್ರೆ ಎಲ್ಲೆಲ್ಲಿದ್ದೇನೆ ಅನ್ನುವಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಅವನು ಹೇಳ್ತಾನೆ, ಇಷ್ಟೆಲ್ಲ ವಿವರವನ್ನು ತಕೊಂಡು ಏನ್ ಮಾಡ್ತೀಯಾ? ನಾನು ಒಂದೇ ಅಂಶದಲ್ಲಿ ಎಲ್ಲ ಕಡೆ ಇದ್ದೇನೆ. ಅಂದ್ರೆ ಪ್ರತಿಯೊಂದರ ತಾನು ಎಲ್ಲವನ್ನ ವ್ಯಾಪಿಸಿ ಧರಿಸಿದ್ದೇನೆ. ಅವನು ಇದನ್ನ ಉಟ್ಕೊಂಡಿದ್ದಾನೆ, ಧರಿಸಿದ್ದಾನೆ ಅನ್ನೋದನ್ನ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಇವತ್ತಿಗೆ ಇವತ್ತಿನ ಈ ಅಧ್ಯಾಯ ಮುಗಿಯತ್ತೆ. ಸೊ ಭಗವಂತನನ್ನ ಅರಿಯಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಅವನ ಕೃಪೆ ನಮ್ಮ ಮೇಲೆ ಆಗ್ಬೇಕು. ಅದಕ್ಕೆ ನಾವು ಮಾಡಲಿಕ್ಕೆ ಸಾಧ್ಯವಿರುವುದು ನಮ್ಮ ಮನಸ್ಸನ್ನು ಅವನಲ್ಲಿ ಕೇಂದ್ರೀಕರಿಸುವುದು ಮತ್ತು ಪರಿಶುದ್ಧಗೊಳಿಸುವಂತಹದ್ದು. ಸೊ ಅರ್ಜುನ ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನ ಸ್ವೀಕಾರ ಮಾಡಿ ಹೇಳ್ತಾನೆ, ನಾನು ನಿನ್ನ ಬಗ್ಗೆ ನೀನೇನು ಹೇಳ್ತಾ ಇದ್ದದನ್ನೆಲ್ಲ ಅಸಿತ, ದೇವಲ, ವ್ಯಾಸ, ಅವರ ನಾರದ ಅವರಿಂದೆಲ್ಲ ತಿಳಿದಿದ್ದೇನೆ. ಅದನ್ನೇ ನೀನು ನನ್ಗೆ ಈಗ ಹೇಳ್ತಾ ಇದ್ದೀಯಾ? ನಿನ್ನ ಬಗ್ಗೆ ಇನ್ನೂ ಕೇಳ್ಬೇಕು ಅನ್ಸತ್ತೆ ಅನ್ನುವಂಥದ್ದು. ಭಗವಂತ ಹೇಳ್ತಾನೆ ತನ್ನೆಲ್ಲ ವಿಸ್ತರಣೆಯ ಬಗ್ಗೆ ಕೊನೆಯದಾಗಿ ಹೇಳ್ತಾನೆ, ನಾನು ಒಂದೇ ಅಂಶದಲ್ಲಿ ಇಡೀ ವಿಶ್ವವನ್ನೇ ಧರಿಸಿದ್ದೇನೆ ಅನ್ನುವಂಥದ್ದನ್ನ ಹೇಳ್ತಾನೆ. ಹರೇ ಕೃಷ್ಣ. ಮಾರ್ಕಂಡೇಯನ ಕಥೆ ಅಂತ ಹೇಳಿ. ಮತ್ತೊಂದ್ಸಲ ಹೇಳ್ತೇನೆ ಮಾತಾಜಿ. ಓಕೆ, ನಾನು ನಾಳೆ ಹೇಳ್ತೇನೆ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಏನಾದರೂ ಪ್ರಶ್ನೆ ಇದ್ರೆ ಕೇಳಬಹುದು. ಇಲ್ಲ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ದರ್ಶನ. ನಾಳೆ ವಿಶ್ವರೂಪ ದರ್ಶನ ಯೋಗ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಭಗವದ್ಗೀತೆ ಓದಿದಾಗ ನಮ್ಗೆ ಒಂದು ಸಮಾಧಾನ ಬರುತ್ತೆ. ಎಲ್ಲಾ ಕರ್ಮಗಳಿಗೂ ನಾವು ಕಾರಣ ಅಲ್ಲ ಅನ್ನೋದು ಒಂದು ಗೊತ್ತಾಗತ್ತೆ. ಆದ್ರೆ ಈ ನಾವು ಸಂಸಾರದ ಭವಸಾಗರಲ್ಲಿ ಬಂದ್ಬಿಟ್ಟಿದೀವಿ. ಹಾಗೆ ಅನನ್ಯವಾಗಿ ಚಿಂತನೆ ಮಾಡೋದು ತುಂಬಾ ಕಷ್ಟ. ಆಮೇಲೆ ಕೇಂದ್ರೀಕರಿಸೋದು, ನಮ್ ಕೆಲಸ ಕಾರ್ಯಗಳೆಲ್ಲ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಲೇಬೇಕು, ಅದೊಂದು. ಮತ್ತೆ ಇನ್ನೊಂದು, ನಮ್ ಫಲಾಪೇಕ್ಷೆನ ಮಕ್ಳಿಗೂ ನಾವೀಗ ಒಂದ್ ಸಂಗೀತಕ್ಕೆ ಸೇರಿಸ್ತೀವಿ ಅಂದ್ರೆ, ನೋಡಪ್ಪ ನಿನ್ಗೆ ಅದರಿಂದ ಶಾಂತಿ ಸಿಗುತ್ತೆ, ಏನಾದ್ರು ಮಕ್ಳಿಗೂ ಹೇಳಲೇಬೇಕು ನಾವು ಸೇರಿಸಿದಾಗ. ಮತ್ತೆ ನಾವು ಓದೋದ್ರಲ್ಲೂ ಅಷ್ಟೇ, ನಾವು ಓದಿದಾಗ ನೋಡಪ್ಪ ನೀನು ಚೆನ್ನಾಗಿ ಓದ್ರೆ ಒಳ್ಳೇದು ಅಂತ ಆ ಫಲವನ್ನು ಹೇಳಲೇಬೇಕು. ಇದು ಹೇಗೆ ಅಂತ ನನ್ಗೆ ಸ್ವಲ್ಪ ತಿಳಿಸ್ತೀರಾ ಗುರೂಜಿ? ಇದು ನಿಮಗೆ, ನೀವು ಇದರಲ್ಲಿ ಭಗವಂತ ನಿಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ ನೀವು ಮಾಡಾಗ ನಿಮಗೆ ಅದನ್ನ ಹೇಗೆ ಆ ಪರಿಸ್ಥಿತಿಯನ್ನು ನಿರ್ವಹಿಸಬೇಕು ಅನ್ನೋದು ಅಜ್ಞಾನ ನಿಮ್ಗೆ ಅವನೇ ಕೊಡ್ತಾನೆ. ಈಗ ನಾನು ನಿಮ್ಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಇದನ್ನ ನಾವು ಅರಿತುಕೊಂಡ ಮೇಲೆ ನಾವು ಆದರ್ಶಪ್ರಾಯರಾಗಬೇಕು ಮಕ್ಕಳಿಗೆ. ಈಗ ಎಲ್ಲಿ ತನಕ ಅವರು ಫಾಲೋ ಮಾಡೋದು, ನಾವು ಅವ್ರ ಮೇಲೆ ಹೇರಬಾರದು. ನಾವೇ ಫಾಲೋ ಮಾಡದೇನೆ ಅವ್ರ ಮೇಲೆ ಹೇರ್ಲಿಕ್ಕೆ ನಮ್ಗೆ ಸಾಧ್ಯವಿಲ್ಲ ಅಲ್ವಾ? ಈಗ ಮಕ್ಕಳೇನ್ ಮಾಡ್ತಾರೆ, ನಮ್ಮ ಹತ್ರ ನಮ್ಮನ್ನ ನೋಡಿ ಅವರು ಫಾಲೋ ಮಾಡ್ತಾರೆ ಅಲ್ವಾ? ನಾವು ಏನ್ ಮಾಡ್ತೀವೋ ಅದು. ಅದರಿಂದ ನಾವು ಫಸ್ಟ್ ಭಕ್ತಿಯನ್ನ ಮಾಡೋದನ್ನ ಆರಂಭ ಮಾಡಬೇಕು, ಆಮೇಲೆ ಇತರರಿಗೆ. ಮಕ್ಕಳು ಮಾಡ್ತಾರೆ, ಅವರಿಗೆ ಸರಿಯಾದ ಸಮಯದಲ್ಲಿ
ಹರಿನಾಮ ಅಷ್ಟು ಪವರ್ಫುಲ್ ಇದೆ. ಅದರ ಮೇಲೆ ನಾವು ಭರವಸೆಯನ್ನ ಇಡಬೇಕು. ನಾವು ಹರಿನಾಮವನ್ನ ಮಾಡ್ತಾ ಇದ್ದಾಗ ಖಂಡಿತವಾಗಿಯೂ ಹರಿನಾಮವನ್ನ ಕೇಳಿಸ್ಕೊಂಡವ್ರು ಈಗ ಮಾಡದೇನೂ ಇರಬಹುದು. ಆದರೆ ಈಗ ಏನೇ ಇರಲಿ, ನೀವು ಹೇಳಿದಾಗೆ ಸಂಗೀತ ಇರಬಹುದು ಅಥವಾ ಏನೇನೇ ಅವರು ಜ್ಞಾನವನ್ನ ಗಳಿಸ್ತಾರೆ, ಅದನ್ನ ಮತ್ತೆ ಭಗವಂತನ ಸೇವೆಗೆ ಉಪಯೋಗಿಸ್ಕೋಬೇಕು ಅದನ್ನ. ಈಗ ಈಗ ಸಂಗೀತನೇ ಯಾರಾದ್ರೂ ಒಬ್ರು ಕಲ್ತರು ಅಂತ ಇಟ್ಕೊಳ್ಳಿ, ಆ ಸಂಗೀತದ ಉಪಯೋಗ ಏನು? ಅದನ್ನ ದೇವರಿಗೋಸ್ಕರ ಅರ್ಪಿಸದೇ ಇದ್ರೆ, ಭಗವಂತನಿಗೆ ಅದನ್ನ ಅರ್ಪಿಸದೇ ಇದ್ರೆ ಆ ಸಂಗೀತವನ್ನ ಕಲ್ತ್ಕೊಂಡು ಅವ್ರು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ? ಸೊ ಪ್ರತಿಯೊಂದು ಅವನಿಗೋಸ್ಕರ ಅನ್ನೋದನ್ನ ನಾವು ಮರಿಬಾರದು. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. Okay, ಅಲ್ಲ, first ಸ್ವಲ್ಪ ಈಗ ನಾವು ಗುರುಜಿ ಸ್ವಲ್ಪ ನೀವು ಈಗ ನಮ್ಗೆ ಬೆಳಗ್ಗೆ ಸ್ನಾನ ಮಾಡಿದಾಗ ಸ್ವಲ್ಪ ಹೊತ್ತು ದೇವ್ರ ಪೂಜೆ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ. ಆದ್ಮೇಲೆ ನಮ್ ಚಟುವಟಿಕೆಯಲ್ಲೇ ನಾವು ಭಾಗಿಯಾಗ್ಬಿಡ್ತೀವಿ. ಅದು ನಮ್ಗೆ ಕರ್ತವ್ಯನೂ ಆಗಿದೆ. ಅದರಿಂದ ಅನನ್ಯವಾಗಿ ಮಾಡೋದು ಕಷ್ಟ ಆಗುತ್ತೆ. ಹೇಗೆ ಮಾಡೋದು ಅಂತ ಅದು. ಮಾತಾಜಿ, ಈಗಲೇ ನೀವು ಅಷ್ಟು ಅನನ್ಯವಾಗಿ ಆಲೋಚನೆ ಸರಿ ಇದೆ. ಓಕೆ, ಆ ಆಲೋಚನೆ ಇದೆ, ಆ ಮನಸ್ಸು ಹೇಳ್ತಾ ಇದೆ, ಓಕೆ ನಾನು ಹೇಗಾದ್ರೂ ಮಾಡಿ ಭಗವಂತನ ಭಕ್ತಿಯನ್ನ ಮಾಡಬೇಕು ಅನ್ನುವಂಥದ್ದು ಆ ಒಂದು ಇಚ್ಛೆ ನಿಮ್ಮಲ್ಲಿ ಉತ್ಸುಕತೆ ಬರ್ತಾ ಇದೆಯಲ್ವಾ, ಅದೇ ಮುಖ್ಯವಾದದ್ದು. ಆದ್ರೆ ಈಗ ನೀವೇನ್ ಮಾಡಿ, ಈಗ ನಿಮ್ಮ ಜವಾಬ್ದಾರಿಗಳ ಮಧ್ಯದಲ್ಲಿ ಎಷ್ಟು ಹರಿನಾಮ ಸ್ಮರಣೆ ನಿಮ್ಮ ಹತ್ರ ಮಾಡ್ಲಿಕ್ಕೆ ಆಗತ್ತೆ ಅದನ್ನ ಮಾಡಿಕೊಂಡು ಪ್ರತಿಯೊಂದನ್ನು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ, ಈಗ ನೀವು ಮಕ್ಕಳ ಹತ್ರ ನೀವು ಓದು ಎಕ್ಸ್ಪೆಕ್ಟೇಷನ್ ನಮ್ದು ಇರತ್ತೆ, ನೀನ್ ಇಷ್ಟು ಸ್ಕೋರ್ ಮಾಡ್ಬೇಕು, ಅಷ್ಟು ಸ್ಕೋರ್ ಮಾಡ್ಬೇಕು, ಆ ರೀತಿಯಾದಂಥ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ನೀವು ನಿಮ್ಮ ಕರ್ತವ್ಯವನ್ನ ಮಾಡಿ. ನೀವು ಒಂದು ಜಾಗದಲ್ಲಿ ಇದ್ದೀರಾ, ಒಬ್ಬ ಮಗುವಿಗೆ ತಾಯಿಯಾಗಿದ್ದೀರಾ, ಖಂಡಿತವಾಗಿಯೂ ನೀವು ನಿಮ್ಮ ತಾಯಿಯ ಜವಾಬ್ದಾರಿಯನ್ನು ನಿರ್ವಹಿಸಲೇಬೇಕಲ್ಲಿ ಅಲ್ವಾ? ಸೊ ಅದನ್ನ ಮಾಡಿ ಮತ್ತೆ ಹರಿನಾಮ ಸ್ಮರಣೆಯನ್ನ ಮಾಡಿ, ಮುಂದೆ ದಾರಿ ಅವನು ತೋರಿಸ್ತಾನೆ. ಧನ್ಯವಾದಗಳು, ತುಂಬಾ ಧನ್ಯವಾದಗಳು. ಓಕೆ, ಹರೇ ಕೃಷ್ಣ. ಮತ್ತೆ ಯಾರಿಗೇನಾದ್ರೂ ಕೇಳಲಿಕ್ಕಿಲ್ಲಲ್ಲ? ಓಕೆ, ಚಾಟಲ್ಲಿ ಏನಾದ್ರು ಇದೆಯಾ ಮಾತಾಜಿ? ಎಲ್ಲರೂ ಅಟೆಂಡೆನ್ಸ್ ಹಾಕೊಂಡಿದಾರಾ? ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೀನಿ ಪ್ರಭುಜಿ. ಓಕೆ, ಚಾಟಲ್ಲಿ ಏನಾದ್ರು ಮೆಸೇಜಸ್ ಏನಾದ್ರು ಇದೆಯಾ? ಓಕೆ ಓಕೆ, ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಪ್ರಭುಜಿ. ಧನ್ಯವಾದಗಳು ಭಾರತಿ ಮಾತಾಜಿ. ಹರೇ ಕೃಷ್ಣ. ಓಕೆ, ನಾವೆಲ್ಲ ಹರೇ ಕೃಷ್ಣ ಮಹಾಮಂತ್ರ ಜಪಿಸೋಣ ಒಂದು ರೌಂಡ್ ಈಗ. ಓಕೆ, ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ
कृष्ण कृष्ण हरे 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 राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे 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 कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे 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 कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम हरे हरे कृष्ण 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 हरे 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 राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम हरे हरे कृष्ण 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 हरे हरे राम राम हरे कृष्ण 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 हरे हरे राम राम हरे 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 कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम हरे राम हरे हरे कृष्ण 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 हरे हरे राम राम हरे हरे कृष्ण 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 हरे राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण कृष्ण हरे हरे राम राम हरे हरे कृष्ण 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 हरे 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 राम हरे राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे 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 कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे 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 कृष्ण 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 हरे हरे राम राम हरे ಹರೇ ಕೃಷ್ಣ ಹರೇ ಕೃಷ್ಣ ಧನ್ಯವಾದಗಳು ಎಲ್ರಿಗೂ ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ ಶ್ರೀರಾ ಪ್ರಭುಪಾದಿಗೆ ಜಯವಾಗಲಿ ಅನಂತ ಕೋಟಿ ವೈಷ್ಣವವೃಂದಕ್ಕೆ ಜಯವಾಗಲಿ ಇಲ್ಲಿ ನೆರೆದಿರುವ ಎಲ್ಲ ಭಕ್ತರಿಗೂ ಜಯವಾಗಲಿ ಹರೇ ಕೃಷ್ಣ ಧನ್ಯವಾದಗಳು ಎಲ್ರಿಗೂ ಶುಭರಾತ್ರಿ ನಾಳೆ ಹರೇ ಕೃಷ್ಣ ಗುರುಜಿ. ನಾಳೆ ಹರೇ ಕೃಷ್ಣ ವಿಶ್ವರೂಪ ಪ್ರಭುಜಿ. ದರ್ಶನ ಹರೇ ಕೃಷ್ಣ ಧನ್ಯವಾದಗಳು ಎಲ್ರಿಗೂ ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ